ಸೋಲಾರ್ ಪವರ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಏನಾದರೂ ಚಿಂತನೆ ಮಾಡಿದ್ರೆ ಅದು ಒಂದು ಶಾಶ್ವತವಾದ ಪರಿಹಾರ ಆಗುತ್ತೆ. ಸೋಲಾರ್ ಕೊಡೋದ್ರಿಂದ ಏನಾಗ್ತದೆ ಅಂದರೆ IPSET ನಡೀತದೆ, ಮನೆಗೂ ಕರೆಂಟ್ ಆಗ್ತದೆ. ಈಗಾಗಲೇ ಏನಾಗಿದೆ ಅಂದರೆ ಎಲ್ಲರೂ ಕೂಡ ಜಮೀನುಗಳಲ್ಲೇ ಮನೆ ಕಟ್ಕೊಂಡು ಅಲ್ಲೇ ವಾಸ ಇರೋಂಥ ಪರಿಸ್ಥಿತಿ ಇದೆ. ಅವರು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ನಮಗೆ ಇವತ್ತು ನಿರಂತರ ಕರೆಂಟನ್ನು ಕೊಡಿಸಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಈ 2 ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ. ನನ್ನ ಬ್ಯಾಕ್ಲಾಗ್ ಯಾವಾಗ ಕ್ಲಿಯರ್ ಮಾಡ್ತೀರಿ, ಅಕ್ರಮ ಸಕ್ರಮ ಅಂತಕ್ಕಂಥದ್ದು ಭೇದ ಇಲ್ಲದೆ ಇರ್ತಕ್ಕಂಥದ್ದನ್ನು ತೆಗೆದಾಕಿಲ್ಲ ಅಂತಂದರೆ ತೆಗೆದಾಕಿ ಇದನ್ನು ನಾನು ಕೇಳಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ HVDS ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ, ಅದು ರಾಜ್ಯಕ್ಕೆ ಕೆಲವೇ ಕ್ಷೇತ್ರಗಳಿಗೆ ಸೀಮಿತ ಆಗಿರ್ತಕ್ಕಂಥದ್ದನ್ನು ರಾಜ್ಯದಲ್ಲಿ ಯಾವುದರಲ್ಲೂ ತಗೊಳೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ನೀವೇನಾರ ಮಾಡಿ ನಮಗೆ ಬ್ಯಾಕ್ಲಾಗ್ ಕ್ಲಿಯರ್ ಮಾಡಿ ಮತ್ತು ಆದ್ಯತೆ ಮೇಲೆ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಇದು ಸೋಲಾರ್ ಪವರ್ ಕೊಡ್ತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತಕ್ಕಂಥ ಕೇಳ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸಮಸ್ಯೆ ಇಡೀ ರಾಜ್ಯದಲ್ಲಿದೆ. ಅದರಲ್ಲೂ ನಮ್ಮಲ್ಲಿ 2 ವರ್ಷದಿಂದ ಹಣ ಕಟ್ಟಿ ರೈತರು ಕಾಯ್ತಾ ಇದ್ದಾರೆ, ಕನೆಕ್ಷನ್ ಕೊಟ್ಟಿಲ್ಲ. ಅಕ್ರಮ ಮಾಡಲಿಕ್ಕೆ ಬಿಡ್ತಕ್ಕಂಥವ್ರು ಇಲಾಖಾ ಅಧಿಕಾರಿಗಳು. 10 ಜನ ಸಕ್ರಮವಾಗಿದ್ದರೆ 20 ಜನ ಅಕ್ರಮವಾಗಿ ಕನೆಕ್ಷನ್ ಮಾಡ್ಕೋತಾರೆ. ಅದನ್ನು ತಡೆ ಹಿಡಿಬೇಕು. ಮತ್ತು ಅದ್ರ ಜೊತೆಗೆ ಜಯಚಂದ್ರ ಅವರು ತಿಳಿಸಿದ ಪ್ರಕಾರ ಈ ಸೋಲಾರ್ ಇದಕ್ಕೆ ಸಬ್ಸಿಡಿ ದರದಲ್ಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಸುಧಾರಣೆ ಆಗ್ಬೋದು ಅಂತ. ಇನ್ನು ಮುಂದೆ ಅಕ್ರಮ ಮಾಡದೇ ಇರೋ ರೀತಿಯಲ್ಲಿ ಸರ್ಕಾರ ಗಮನ ಹರಿಸಿ ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಜಯಚಂದ್ರ ಅವರು ಕೇಳಿರ್ತಕ್ಕಂಥದ್ದು ಕೇವಲ ಅವ್ರ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇಂಥ ಸಮಸ್ಯೆ ಇದೆ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 4-5 ವರ್ಷದಿಂದನೂ ಕೂಡ ಸುಮಾರು 4,500 ಜನ ಪಂಪ್ ಸೆಟ್ಗೆ ಅಕ್ರಮ ಸಕ್ರಮದಲ್ಲಿ ಹಣ ಕಟ್ಟಿದ್ದಾರೆ, 28,000. ಪ್ರತಿನಿತ್ಯ ನಾವು ಕ್ಷೇತ್ರಕ್ಕೆ ಹೋದ ತಕ್ಷಣ ಕೇಳ್ತಕ್ಕಂಥದ್ದು, ಸರ್ ಇಷ್ಟು ಕಟ್ಟಿದ್ದೀರಿ, ಇವತ್ತು ಕಟ್ಸ್ಕೊಳ್ತಾರೆ, ಒಬ್ಬರಿಗೆ ಕಲೆಕ್ಷನ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ದಯಮಾಡಿ ಮಾನ್ಯ ಮಂತ್ರಿಗಳಲ್ಲಿ ನಮ್ಮ ರಿಕ್ವೆಸ್ಟ್ ಏನಂದರೆ, ಇಡೀ ರಾಜ್ಯದಲ್ಲಿ ಇಂಥ ಸಮಸ್ಯೆ ಇದೆ. ನಮ್ಮ ಮಧ್ಯ ಕರ್ನಾಟಕ ಅಂತೂ ಇವತ್ತಿನವರೆಗೂ ಇಡೀ ಈ ವರ್ಷದಲ್ಲಿ ಮಳೆನೇ ಬಿದ್ದಿಲ್ಲ. ಪ್ರತಿಯೊಬ್ಬರು ರೈತರು ತೋಟಗಳು ಮಾಡ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ಹೇಳ್ತಿರೋಂಥ ಪರಿಸ್ಥಿತಿನಲ್ಲಿದ್ದಾರೆ. ದಯಮಾಡಿ ಒಂದು ವಿಶೇಷವಾದಂಥ ಗಮನ ಹರಿಸಿ ಅಕ್ರಮ ಸಕ್ರಮ ನಿಲ್ಲಿಸ್ಬಿಡಿ. ಇಲ್ಲಿಗೆ ಇನ್ನು ಮುಂದೆ ಕಟ್ಸ್ಕೋಬೇಡಿ. ಈಗ ಕಟ್ಸ್ಕೊಂಡಿರ್ತಕ್ಕಂಥವ್ರಿಗೆ ಕಂಪ್ಲೀಟ್ ಆಗಿ ಈ ವರ್ಷದಲ್ಲಿ ಕೊಡೋಕ್ಕೆ ಸಾಧ್ಯ. ಮಂತ್ರಿಗಳು ಇಡೀ ರಾಜ್ಯದಲ್ಲಿ ಸಮಸ್ಯೆ. ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, ಜಯಚಂದ್ರ ಅವರು ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನಾನು ಸಮೇತ ಇಂಧನ ಸಚಿವರಾದ ಮೇಲೆ ಇದ್ರ ವಿಚಾರದಲ್ಲಿ ಸಾಕಷ್ಟು ಒಂದು ಚಿಂತನೆ ಮಾಡಿದ್ದೀನಿ. ಇದು ಅಕ್ರಮ ಸಕ್ರಮ, ಅದು ಒಂದು ಬಾರಿಗೆ ಒನ್ ಟೈಮ್ ಅಕ್ರಮ ಸಕ್ರಮ ಮಾಡಿದ್ರೆ ಸರಿಯಾಗ್ತಿತ್ತು. ಇದು 2005ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ. ಈಗ ಯಾರೋ ಲೀಗಲಾಗಿ ಅಪ್ಲೈ ಮಾಡೋರಿದ್ದಾರೆ ಇರಿಗೇಷನ್ ಪಂಪ್ಸೆಟ್ಟಿಗೆ ಸುಮಾರು 50,000 ಬರ್ತದೆ. ಈಗ ನಮಗೆ ಏನಾಗಿದೆ, ಈ ಅಕ್ರಮ ಸಕ್ರಮ ಅಂತ ಇಟ್ಬಿಟ್ರೆ ನಮ್ಮ ಲೈನಲ್ಲಿ ಇರೋದಿಲ್ಲ. ಈಗ ನಾವೇನು ಮಾಡಬೇಕಾಗ್ತದೆ, ಅವರಿಗೋಸ್ಕರವಾಗಿ ಸ್ಪೆಷಲ್ ಲೈನ್ ಎಳಿಬೇಕಾಗ್ತದೆ, ಟ್ರಾನ್ಸ್ಫಾರ್ಮರ್ ಹಾಕಬೇಕಾಗ್ತದೆ. ಈ ರೀತಿಯಲ್ಲಿ ಈಗ ರೆಗ್ಯುಲರೈಸ್ ಲೀಗಲಾಗಿ ಕೇಳೋದಕ್ಕಿಂತ ಅಕ್ರಮ ಸಕ್ರಮ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಮಾಡ್ತಿದ್ದಾರೆ. ಈಗ ಸುಮಾರು 23,000 ರೂಪಾಯಿ ನಾವು ಕಟ್ಟಿಸ್ಕೊಳ್ತಾ ಇದ್ದೀವಿ. ಈಗ ಜಯಚಂದ್ರ ಅವರು ಎಲ್ಲರೂ ಒಳ್ಳೆ ಸಲಹೆ ಕೊಟ್ಟರು, ಎಲ್ಲರೂ ನಮ್ಮ ಷಡಾಕ್ಷರಿಯವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಬಹುಶಃ ಈಗ ನಾವು ಸೋಲಾರ್ ಸ್ಟ್ಯಾಂಡ್ ಅಲೋನ್ ಪಂಪ್ ಸೆಟ್ಗಳನ್ನ ಪ್ರತಿಯೊಬ್ಬ ಯಾರು ಅಪ್ಲೈ ಮಾಡ್ತಾ ಅವ್ರಿಗೆ ಕೊಟ್ಟರೆ, ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟಿಂದ ಸುಮಾರು 40% ಸಬ್ಸಿಡಿ ಇದೆ. ಅದೇ ರೀತಿಯಲ್ಲಿ ಸ್ಟೇಟ್ ಗೌರ್ಮೆಂಟಿಂದ 30% ಇದೆ. ಇದು ಒಂದು ಸೋಲಾರ್ ಸೆಟ್ಟಿಗೆ ಮೊದಲು ತುಂಬ ದುಬಾರಿ ಆಗ್ತಿತ್ತು. ಈಗ ಸುಮಾರು 4.5 ಲಕ್ಷ ರೂಪಾಯಿ ಕೊಟ್ಟರೆ ಈಗ ನಾವು ಸೋಲಾರ್ ಇದನ್ನು ಅಳವಡಿಸ್ಕೋಬೋದು ಆ ಪಂಪ್ ಸೆಟ್ಗಳಿಗೆ, ಅಂದರೆ ಸೋಲಾರ್ ಎನರ್ಜಿ ತಗೋಬೋದು. ಈಗ ನಮ್ಮ ರೈತರು ಏನು, ನಾನೊಬ್ಬ ರೈತನೇ, ನಮಗೆ ಮಲೆನಾಡುಗಳಲ್ಲಿ ಯಾವಾಗಲೂ ಕರೆಂಟ್ ಇರೋದಿಲ್ಲ, ಕರೆಂಟ್ ಇದ್ದರೂ ಸಮೇತ ಕ್ವಾಲಿಟಿ ಕರೆಂಟ್ ಇರೋದಿಲ್ಲ, ಇದು ಕಂಪ್ಲೇಂಟ್. ಮತ್ತು ರಾತ್ರಿ ಹೊತ್ತು ರೈತರಿಗೆ ಕರೆಂಟ್ ಕೊಟ್ಟರು ಅವ್ರಿಗೆ ಅನುಕೂಲ ಆಗೋದಿಲ್ಲ. ಅದರಿಂದ ಈಗ ಹೊಸದಾಗಿ ಒಂದು ಪಾಲಿಸಿ ತಂದುಬಿಟ್ಟು ರೈತರಿಗೆ ಕರೆಂಟ್ ಕೊಡಬೇಕಾಗಿದ್ದು, ಇರಿಗೇಷನ್ ಮಾಡೋದು ನಮ್ಮ ಆದ್ಯತೆ. ರೈತರು ನಮ್ಮ ಒಂದು ಜೀವನಾಡಿ ಅವರು ಇದು ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಹೊಸದಾಗಿ ಆದಷ್ಟು ಬೇಗನೆ ಒಂದು ಪಾಲಿಸಿ ತಂದು ಅವರಿಗೆ ಈ ಸಬ್ಸಿಡಿ, ನನಗೆ ಗೊತ್ತಿದೆ ಯಾವ ರೀತಿಯಲ್ಲಿ ನಾವು 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಅವ್ರು ಕೊಡಬೇಕಾಗ್ತದೆ. 3.5 ಲಕ್ಷ ರೂಪಾಯಿ ನಾವು ಸಬ್ಸಿಡಿ ಕೊಡ್ತೀವಿ, 1 ಲಕ್ಷ ಕೊಡಬೇಕಾಗ್ತದೆ.
ಆ 1 ಲಕ್ಷ ಕೊಡ್ಲಿಕ್ಕೆ ಸಮೇತ ರೈತರಿಗೆ ಕಷ್ಟ ಆಗ್ಬೋದು. Okay. ಅದಕ್ಕೆ ಅವ್ರಿಗೆ ಯಾವುದಾದ್ರೂ ಒಂದು ಫೈನಾನ್ಸ್ ಇವರೊಟ್ಟಿಗೆ ಒಂದು 5 ವರ್ಷ 6 ವರ್ಷ 7 ವರ್ಷದಕ್ಕೆ 1 ಲಕ್ಷ ಲೋಡ್ ಕೊಡುವಂತ ಮಾಡಿದರೆ ಬಹುಶಃ ತಮ್ಗೆ ಗೊತ್ತಿರ್ಬೋದು, ಒಂದು ವರ್ಷಕ್ಕೆ ನಾವು ಇರಿಗೇಷನ್ ಪಂಪ್ಸೆಟ್ಟಿಗೆ ರಾಜ್ಯ ಸರ್ಕಾರದಿಂದ ಅಂದಾಜು 16,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಓಕೆ. ಬಹುಶಃ ನಾವು ಅವರಿಗೆ ಸೋಲಾರ್ ಪಂಪ್ ಕೊಟ್ಟು ಅವರಿಗೆ ರೆಗ್ಯುಲರ್ ಲೈನ್ ಕೊಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಸೋಲಾರ್ ಕೊಟ್ಟರೆ ರೆಗ್ಯುಲರ್ ಮಾಡ್ಲಿಕ್ಕೆ 2 ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದನ್ನು ಕೊಟ್ಟರೆ ಬಹುಶಃ ಈ ಸಮಸ್ಯೆ ಇಡೀ ರಾಜ್ಯದಲ್ಲಿ ಅವ್ರು ಹೇಳಿದಂಗೆ ಇಡೀ ರಾಜ್ಯದಲ್ಲಿ ಇದೆ, ಒಬ್ಬರಿಗೆಲ್ಲ ಇದಾಗಿದೆ. ಅದಕ್ಕೋಸ್ಕರ ಅದನ್ನು ಮಾಡೋಣ. ಮತ್ತು ಈಗ ತುರ್ತಾಗಿ ನಾವು ಒಂದೇ ಸತಿ ಇದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಅದರಿಂದ ಆದ್ಯತೆ ಮೇಲೆ ಯಾರಿಗೆ ಕೊಡ್ಲಿಕ್ಕೆ ಆಗ್ತದೆ ಅದು ಕೊಡ್ಲಿ. ಇಲ್ಲ ಬಹಳ ಸ್ಪಷ್ಟ ಉತ್ತರ ಕೊಡಿ. ಸ್ಪಷ್ಟವಾಗಿ ಸರ್, 1 ನಿಮಿಷ ಸರ್. ಸೋಲಾರ್ ಎನರ್ಜಿ 200ರಿಂದ 300 ಮೀಟರ್ ಫೀಟ್ ಮಾತ್ರ ಬರ್ತದೆ. ಅದು ನಮ್ಮ ಕಡೆ ಎಲ್ಲ 1,500 ಪಂಪ್ ಸೆಟ್ ಅಡಿ ಬೋರ್ ಹಾಕ್ತಿವಿ ಸರ್. ದಯಮಾಡಿ ಸೋಲಾರ್ ವರ್ಕ್ ಆಗಲ್ಲ ನೋಡಿ. ನೆಕ್ಸ್ಟ್ ವಿಷಯ ಬೇರೆ ಅವಕಾಶ ಅಧ್ಯಕ್ಷರೇ ಕಡೆ ಮಾಡಿದ್ದೀನಿ. ಎಲ್ಲಿ ಪ್ಲೇನ್ ಇರ್ತದೆ, ನಿಮ್ಮ ಕಡೆ ಎಲ್ಲ ಪ್ಲೇನ್ ಲ್ಯಾಂಡ್ ಇರ್ತದೆ, ಅಲ್ಲಿ ಬೇಕಾದ್ರೆ 50 ಮೆಗಾವಾಟ್ದು ನಾವು ಸೋಲಾರ್ ಇದನ್ನ ಮಾಡಿಕೊಂಡು ಮಾಡಿಕೊಂಡ್ರೆ ಅದಕ್ಕೆ ಸುಮಾರು 50 ಮೆಗಾವಾಟ್ 150 ಎಕರೆ ಜಾಗ ಇದ್ಬಿಟ್ರೆ 50 ಮೆಗಾವಾಟ್ ಮಾಡಿ ಇಂಥ ಸಮಸ್ಯೆ ಇರುವ ಕಡೆ ಅಲ್ಲಿಂದ ನಾವು ಸಬ್ಸ್ಟೇಷನ್ದಲ್ಲೇ ನೇರವಾಗಿ ಕೊಡಬಹುದು. ಅದು ಸಮೇತ ಯೋಚನೆ ಮಾಡಿ. ಅದಲ್ಲ ಈಗ ವೆಂಕಟೇಶ್ವರ ರೆಡ್ಡಿ 1 ನಿಮಿಷ ಅಧ್ಯಕ್ಷರೇ. ಅಲ್ಲ ಶಾಲೆ ಕೂರ್ಕೊಡು. ವೆಂಕಟೇಶ್ವರ ರೆಡ್ಡಿ ಮಾನ್ಯ ಅಧ್ಯಕ್ಷರೇ, ಅಲ್ಲ ವಿಶ್ವೇಶ್ ಅವರೇ, ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರನ್ನ 389ನೇ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಇದು ಸೇಮ್ ಆವಾಗಲೇ ಹೇಳಿದ್ನಲ್ಲ, ಸೇಮ್ ಪ್ರಾಬ್ಲಮ್ಮು. ಅದನ್ನು ಆದಷ್ಟು ಬೇಗ ನಾನು ಮಾಡಿಕೊಡ್ತೀನಿ. ಯಾಕೆಂದರೆ ಈಗ ತಾನೇ ಬಂದಿರೋದ್ರಿಂದ ಮೇಲ್ದರ್ಜೆಗೆ ಹೋಗಿದೆ. ಇದು ಸಾಕಷ್ಟು 300 ಚಿಲ್ಲರೆ ಶಾಲೆಗಳಿರೋದ್ರಿಂದ ಮಾನ್ಯ ಸದಸ್ಯರೇ ಅದನ್ನು ಒಟ್ಟಿಗೆ ಇದು ಸೇಮ್ ಕ್ವಶನ್ಸ್ ಇರೋದ್ರಿಂದ ಅದನ್ನು ನಾವು ಮಾಡಿಕೊಡ್ತೀವಿ. ಅಲ್ಲ, ಈ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯ ಸಹಮತ ದೊರೆತ ನಂತರ ಈ ಪ್ರಸ್ತಾವನೆ ಬಗ್ಗೆ ಪರಿಶೀಲಿಸೋದು ಬೇಡ. ಯಾಕೆಂದರೆ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ನಮ್ಮದು, ಹಿಂದುಳಿದ ಪ್ರದೇಶ ಆದ್ದರಿಂದ. ಮತ್ತು ಎಲ್ದೂರು ಮತ್ತು ರೋಣೂರು, ನಾನು ಇದು ಲಕ್ಷ್ಮೀಪುರ ಕೇಳಿರೋದು ಹೋಬಳಿ ಹೆಡ್ ಕ್ವಾರ್ಟರ್ಸು. ದಯಮಾಡಿ ಹೆಚ್ಚಿನ ಬಡವರು ಇರೋದ್ರಿಂದ ಇದು ಬ್ಯಾಕ್ವರ್ಡು ತಾಲೂಕು ಆಗಿರೋದ್ರಿಂದ ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಆಶ್ವಾಸನೆ ಕೊಡಬೇಕು. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಕೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಅದು ಬಾಗೇಪಲ್ಲಿನೂ ಅಷ್ಟೇ, ಶ್ರೀನಿವಾಸಪುರ ಎರಡು ಕಡೆನೂ ಕೂಡ ಆರ್ಥಿಕ ಇಲಾಖೆಯಲ್ಲಿ ಏನಾದರೂ ತೊಂದರೆಗಳು ಇದಾವ ಅಂತ ಕೇಳೋದು ಬಿಟ್ಟರೆ ಇನ್ನೇನಿಲ್ಲ. ಅದರಿಂದ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ. ಸುರೇಶ್ ಬಾಬು ಸಿಬಿ. ಸುರೇಶ್ ಬಾಬು. ಸನ್ಮಾನ್ಯ ಅಧ್ಯಕ್ಷರೇ, 181ನೇ ಪ್ರಶ್ನೆನ ಸನ್ಮಾನ್ಯ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಹಿಂದಿನ ಸರ್ಕಾರದಲ್ಲಿ ಚುನಾವಣೆ ಸಂದರ್ಭ ಮುಂಚೆ ಅಲ್ಲಿ ನಾವು ಮಂಜೂರು ಮಾಡಿದ್ದೀವಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ಕೊಂಬಂದು ಪೂಜೆ ಮಾಡಿಸ್ಬಿಟ್ಟಿದ್ದಾರೆ. ಇಲ್ಲಿ ಮಂಜೂರಾಗಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಸಚಿವರು. ಅದರಿಂದ ನಾವೊಂದು ಸ್ವಲ್ಪ ಅದರ ಯಾವುದನ್ನು ನಂಬಬೇಕು. ಈಗ ಹಿಂದ್ಗಡೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿನ ಶಾಸಕರು ಕರ್ಕೊಂಬಂದು ಪೂಜೆ ಮಾಡಿಸಿದ್ದಾರೆ ಇದಕ್ಕೆ. ಈಗ ಅದು ಮಂಜೂರಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇನಾದ್ರು ಚುನಾವಣೆಗೋಸ್ಕರ ಇವರೇನಾದ್ರು ಇದನ್ನು ಪಾಲಿಟೆಕ್ನಿಕ್ನ ಮಂಜೂರು ಮಾಡಿದ್ರೆ ಏನು ಅಂತ ನನಗೊಂದು ಸ್ವಲ್ಪ ಸ್ಪಷ್ಟೀಕರಣ ಬೇಕು ಅಧ್ಯಕ್ಷ. ಅಧ್ಯಕ್ಷರೇ, ಸದಸ್ಯರು ಕೇಳ್ತಾ ಇರ್ತಕ್ಕಂಥ ವಿಚಾರ ಕಳೆದ ಸರ್ಕಾರದಲ್ಲಿ ಚುನಾವಣೆಗೆ ಮುಂಚಿತವಾಗಿ ಮಂಡನೆ ಮಾಡಿರ್ತಕ್ಕಂಥ ಆಯವ್ಯಯದಲ್ಲಿ ಪ್ರಸ್ತಾಪ ಆಗಿದೆ. ನಂತರ ಚುನಾವಣೆ ಘೋಷಣೆ ಆದ್ದರಿಂದ ನೀತಿ ಸಂಹಿತೆ ಎಲ್ಲ ಜಾರಿಗೆ ಬಂದಿದ್ದರಿಂದ ಆ ಆಯವ್ಯಯ ಬದಲು ಈಗ ಹೊಸದಾಗಿ ನಾಳೆ ಆಯವ್ಯಯ ಮಂಡನೆ ಆಗ್ತಾ ಇದೆ. ಅದರ ಆಧಾರದ ಮೇಲೆ ಅದಕ್ಕೆ ಗಮನ ಕೊಡಲಾಗುತ್ತೆ. ಅವರು ಚುನಾವಣೆಗೆ ಏನೋ ಹೇಳಿರ್ಬೋದು, ಆದರೆ ಈಗ ನಾನು ತಮ್ಮ ಮುಖಾಂತರ ಸಚಿವರನ್ನ ಒತ್ತಾಯ ಮಾಡೋದೇನೆಂದರೆ ಈಗಲಾರು ಬಜೆಟ್ನಲ್ಲಿ ಇದನ್ನು ಪಾಲಿಟೆಕ್ನಿಕಲ್ಲಿ ಸ್ಯಾಂಕ್ಷನ್ ಮಾಡಿಕೊಡಿ ಅಂತ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಅಧ್ಯಕ್ಷ. ಓಕೆ. ಈಗ ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ. ನಾವೆಲ್ಲರೂ ದಯಮಾಡಿ ಚಿಕ್ಕನಾಗ್ನಲ್ಲಿ ಸೇರಿಸ್ಕೊಳ್ಳಿ ಅಂತ ಮಂತ್ರಿಗಳನ್ನ ಒತ್ತಾಯ. ಚಂದ್ರಲಾಮಾನಿ. ಮನೆ ಅಧ್ಯಕ್ಷರು ಇದ್ರ ಬಗ್ಗೆ ಒಂದು ಸೆಕೆಂಡ್ ಶೈಲೇಂದ್ರ ನೆಕ್ಸ್ಟ್ ಇದ್ರ ಬಗ್ಗೆನೇ ಕಾಲೇಜ್ ಬಗ್ಗೆ ಅಲ್ಲಿ ಆಫೀಸಲ್ಲಿ ಸಿಗ್ತಾರೆ, ಮಾತಾಡ್ಬೋದು. ಇಂಪಾರ್ಟೆಂಟ್ ಅಧ್ಯಕ್ಷ ಇಲ್ಲ ವೆರಿ ಇಂಪಾರ್ಟೆಂಟ್, ಬೇಗ ಹೋಗ್ಬೇಕು ಆಫೀಸಿಗೆ.
PHCಗಳಿದೆ ಅಧ್ಯಕ್ಷರೇ. ಆ PHCಗಳಲ್ಲಿ ರೆಗ್ಯುಲರ್ ಡಾಕ್ಟರ್ಸು ಇಲ್ಲ. ಅವು ಹಿರಿಯರು ಯಾವ ವಿಚಾರ? ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ವಿಚಾರನ ಕೂಡ ನನಗೆ ಗೊತ್ತಿದೆ. ಮುಖ್ಯಮಂತ್ರಿಗಳೇ ಬಂದು ಶಂಕುಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ಈಗ ಅಲ್ಲಿ ಪಾಲಿಟೆಕ್ನಿಕ್ ಅಂತೂ ಇಲ್ಲ, ಮಂತ್ರಿಗಳು ಹೇಳ್ತಕ್ಕಂಥದ್ದನ್ನ ಕೊನೆ ಪಕ್ಷ ದೇವಸ್ಥಾನ ಕಟ್ಟಕ್ಕಾಗುತ್ತೆ ಅನ್ನೋ ಯೋಚನೆ ಮಾಡಿ. ಚಂದ್ರ ಅವರೇ, ಸರ್ಕಾರದಿಂದ ಚಂದ್ರರಾಮಣಿ ಅವರು. ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಬರುವಂಥ 9 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 3-4 ಆರೋಗ್ಯ ಕೇಂದ್ರಗಳಲ್ಲಿ ಯಾವುದೇ ಅಡ್ಮಿನಿಸ್ಟ್ರೇಟರ್ ಆಗಿ ಏನು ಪರ್ಮನೆಂಟ್ ಆಗಿ ಡಾಕ್ಟರ್ಸ್ ಇಲ್ಲ, ಟ್ರೈನಿ ಡಾಕ್ಟರ್ಸನ್ನು ಹಾಕಿದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಪ್ರೋಗ್ರಾಮಲ್ಲಿ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮಿನಿಸ್ಟ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಮುಖಾಂತರ ಒಂದು ಕ್ಲಾರಿಫಿಕೇಷನ್ ಮಾಡಲಿಕ್ಕೆ ನಾನು ಕೇಳ್ತಾ ಇದ್ದೀನಿ. ಮಂತ್ರಿಗಳು ದಿನೇಶ್ ಗುಂಡೂರಾವ್. ಅವ್ರು ಇನ್ನೂ ಪ್ರಶ್ನೆ ಕೇಳೋದು ಮುಂಚೆನೇ ಎಲ್ಲ ಕೇಳ್ಬಿಟ್ರು, ಉತ್ತರ ಎಲ್ಲ ಒದಗಿಸಿದ್ದೇವೆ ಸರ್. ಅದರಲ್ಲಿ ನೀವು ಒದಗಿಸಿದ್ರಲ್ಲಿ ಕಡ್ಡಾಯ ಗ್ರಾಮೀಣ ಏನು ಸೇವೆಯಲ್ಲಿದ್ದಾರೆ ಅಂಥವ್ರನ್ನ ನಾವು ಯಾವುದೇ ಪ್ರೋಗ್ರಾಮಲ್ಲಿ ನಾವು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಸರ್. ಪ್ರೋಗ್ರಾಮ್ ಆಫೀಸರಿಗಾಗಿ ಅವ್ರು ಬರೀ ಪೇಷಂಟನ್ನು ನೋಡ್ಬೋದು, ಬಟ್ ಅಲ್ಲಿ PHCಯಲ್ಲಿರುವಂಥ ಎಲ್ಲ ಏನು ಕಾರ್ಯಕ್ರಮಗಳಿದಾವು ಹೆಲ್ತಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿಗೆ ಈ ಏನು ರೂರಲ್ ಸರ್ವಿಸಿಗೆ ಬಂದಿರ್ತಾರೆ ಅಂಥ ಡಾಕ್ಟರ್ಸ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ ಸರ್. ಆದಷ್ಟು ಬೇಗನ ನಾವು ಕಡ್ಡಾಯವಾಗಿ ಏನು ನಮ್ಮ ಗೌರ್ಮೆಂಟಲ್ಲಿ ಪರ್ಮನೆಂಟ್ ಡಾಕ್ಟರ್ಸನ್ನು ತಗೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು ಸರ್. ಎರಡನೇದಾಗಿ ತಾವು ತಾಲೂಕು ಆಸ್ಪತ್ರೆ ಸಿರಟ್ಟಿ 100 ಬೆಡ್ಡೆಡ್ ಹಾಸ್ಪಿಟ್ಲ್ ಆಗಲಿಕ್ಕೆ ಆಲ್ರೆಡಿ ಹಿಂದೆ ಬೊಮ್ಮಾಯಿ ಸಾಹೇಬ್ರವರು ಆ ತಾಲೂಕು ಹಾಸ್ಪಿಟ್ಲಿಗೋಸ್ಕರ ಅನುದಾನವನ್ನು ತೆಗೆದಿಟ್ಟಿದ್ರು. ಬಟ್ ತಾವು ಒದಗಿಸಿದ್ರಲ್ಲಿ ಇನ್ನೂ ಅನುದಾನಗಳು ಇಲ್ಲ ಅಂತ ಹೇಳಿ ತಾವು ಈ ಉತ್ತರವನ್ನು ಕೊಡ್ತಾ ಇದ್ದೀರಿ ಸರ್. ಈಗ ನಿಮ್ಮ ಪ್ರಶ್ನೆ ಅಧ್ಯಕ್ಷರೇ, ಈಗ ಅವ್ರಿಗೆಲ್ಲ ತಮಗೂ ಕೂಡ ಗೊತ್ತಿದೆ, ತಾವು ಹಿಂದೆ ಸಚಿವರಾಗಿದ್ರಿ ಮತ್ತು ನಮ್ಮ ಅನೇಕ ಶಾಸಕರು ಕೂಡ ಗೊತ್ತಿದೆ. ಈ ನಾವು ಕಡ್ಡಾಯವಾಗಿ ಈ ಡಾಕ್ಟರ್ಗಳೇನು MBBS ಓದಿ ಬರ್ತಾರೆ ಅವ್ರಿಗೆ ಕಡ್ಡಾಯವಾಗಿ 1 ವರ್ಷ ಸರ್ವಿಸ್ ಮಾಡಬೇಕು ಅಂತ ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಏನಕ್ಕೆ ಅಂತ ಹೇಳಿದ್ರೆ, ನಾವು ಸಂಬಳ ಕೊಟ್ಟರು ಕೂಡ ಕಾಂಟ್ರಾಕ್ಟ್ ಮೇಲೆ ಕೂಡ ಡಾಕ್ಟರ್ಗಳು ವೈದ್ಯರು ಬರೋಕ್ಕೆ ರೆಡಿಯಾಗಿಲ್ಲ. ಯಾಕಂತ ಹೇಳಿದ್ರೆ ಅವರ ಅಷ್ಟು ಸಂಬಳಕ್ಕೆ ಅಥವಾ ಆ ಒಂದು ಗ್ರಾಮೀಣ ಭಾಗಕ್ಕೆ ಹೋಗೋಕ್ಕೆ ತಯಾರಾಗಿಲ್ಲ ಅವರು. ಆದ್ದರಿಂದನೇ ಇದು ಕಡ್ಡಾಯವಾಗಿ ನಾವು ಮಾಡಿರ್ತಕ್ಕಂಥದ್ದು. ನಾವು ಡಾಕ್ಟರ್ಗಳನ್ನ ತಗೊಳ್ಳೋದಕ್ಕೆ ನಮ್ಮಲ್ಲಿ ಮುಕ್ತವಾದಂಥ ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಆದರೆ ಅವರು ಬರೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಅದರಿಂದ ಇದು ನಾವು ಯಾರನ್ನೂ ಫೋರ್ಸ್ ಮಾಡಿ ಕೆಲಸ ಕೊಡ್ಸೋಕ್ಕಾಗೋದಿಲ್ಲ. ಸೊ ಅದರಿಂದ ಈ MBBS ಮತ್ತು PG ಮಾಡೋದವ್ರಿಗೆ 1 ವರ್ಷ ಸರ್ವಿಸ್ ಇರ್ತದೆ, ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅದು ಒಂದು ಕಡೆ ಖಂಡಿತ ನಮ್ಮ ಪ್ರಯತ್ನ ಇರ್ತದೆ. ಎಲ್ಲೆಲ್ಲಿ ನಾವು ಪ್ರೋಗ್ರಾಮ್ ಆಫೀಸರ್ಸ್ ಇರ್ಬೋದು, ಸ್ಪೆಷಲಿಸ್ಟ್ ಇರ್ಬೋದು, ಅವ್ರಿಗೆಲ್ಲ ಹಾಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ನಾವು ಎಲ್ಲಿನೂ ತಗೊಂಡಿಲ್ಲ ಇನ್ನೂವರೆಗೂ, ಅದು ಒಂದು ಪ್ರಯತ್ನ ಆಗಬೇಕಾಗುತ್ತೆ. ಅದ್ರ ಬಗ್ಗೆ ಗಮನ ಹಾರೈಸ್ತೀನಿ. ಅದೇ ಎರಡನೇದು ತಾವು ಇನ್ನೊಂದು ಪ್ರಶ್ನೆ ತಾಲೂಕು ಆಸ್ಪತ್ರೆ ಬಗ್ಗೆ ಕೇಳಿದರೆ ಮಾನ್ಯ ಸಭಾಧ್ಯಕ್ಷರೇ, ಈಗ ಅವ್ರು ಹೇಳಿದಾಗೆ ಹಿಂದಿನ ಸರ್ಕಾರದಲ್ಲಿ 2 ಆಯವ್ಯಯಗಳಲ್ಲಿ ಇದು ಪ್ರಸ್ತಾವನೆ ಆಗಿತ್ತು. 7 ತಾಲೂಕುಗಳಿಗೆ ಈ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಅನೌನ್ಸ್ ಮಾಡಿದರು. ಆದರೆ ಅದಕ್ಕೆ ಏನು ಅಗತ್ಯ ಇರತಕ್ಕಂಥ ಹಣದ ಏನು ಅವಶ್ಯಕತೆ ಇತ್ತು ಅದು ಅವ್ರು ಕೊಟ್ಟಿರಲಿಲ್ಲ. ಅವರು ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಸಲ್ಲಿಕೆ ಆದಾಗ 10 ಕೋಟಿ ರೂಪಾಯಿ ಕೊಡ್ತೀವಿ ಒಂದೊಂದು ಆಸ್ಪತ್ರೆಗೆ ಅಂತ ಹೇಳಿದ್ರು. ಅದೇ ಒಂದು ಕನಿಷ್ಠ ನಮಗೆ ಒಂದು ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ 100 ಬೆಡ್ ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಒಂದು 30 ಕೋಟಿ ರೂಪಾಯಿ ಬೇಕಾಗ್ತದೆ. ಆದ್ದರಿಂದ 7 ತಾಲೂಕು ಆಸ್ಪತ್ರೆ ಯಾವುದೂ ಕೂಡ ನಿರ್ಮಾಣ ಆಗಿಲ್ಲ. ಯಾಕಂತ ಹೇಳಿದ್ರೆ ಹಣಕಾಸಿನ ಕೊರತೆ ಇರೋದ್ರಿಂದ ಯಾವುದೂ ಕೂಡ ನಿರ್ಮಾಣ ಆಗಿಲ್ಲ. ಆದ್ದರಿಂದ ನಾ ಮತ್ತೊಮ್ಮೆ ಇದನ್ನು ಮಾಡುವಂಥದ್ದು ಮಾಡಬೇಕು, ಅದು ಖಂಡಿತವಾಗಿ ಅವಶ್ಯಕತೆ ಇದೆ. ನಾನು ನಮ್ಮ ಸರ್ಕಾರ ಜೊತೆ ಮಾತನಾಡಿ, ಮುಖ್ಯಮಂತ್ರಿ ಜೊತೆ ಮಾತನಾಡಿ, ಈ ಏನು ಹಿಂದೆ ಘೋಷಣೆ ಆಗಿರ್ತಕ್ಕಂಥ 7 ತಾಲೂಕುಗಳಿಗೆ ಆಸ್ಪತ್ರೆಗಳು ನಿರ್ಮಾಣ ಮಾಡಬೇಕಾಗಿದೆ, ಅದನ್ನು ಮುಂದೆ ನಾವು ಯಾವ ರೀತಿಯಾಗಿ ಮಾಡೋದಕ್ಕೆ ಪ್ರಸ್ತಾವನೆ ಮತ್ತೊಮ್ಮೆ ಸಲ್ಲಿಸಿ ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷ. ಸಚಿವರೇ, ಈಗ ಅಲ್ಲಿ PSCಗೆ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ, ಇನ್ನು 100 ಬೆಡ್ ಆಸ್ಪತ್ರೆ ಕಟ್ಟಿದ್ದು ಮಾಡಿ ಫಸ್ಟ್ ಡಾಕ್ಟ್ರಿಗೆ ನಾವು ಒಂದು ಕಾನ್ಸೆಪ್ಟ್ ಮಾಡಿ ಎಲ್ಲ ಕಡೆಯಿಂದ ಡಾಕ್ಟರ್ ಆಗಲಿ, ಅದರ ನಂತರ ತಾವು ಬಹುಶಃ ಇವತ್ತು ಏನು ಬೇಡಿಕೆ ಮಾಡ್ಬೋದು. ಈಗ ಯಶ್ಪಾಲ್ ಸುವರ್ಣ ಆಯ್ತಾ ಸರಿ ಸರ್. ತಾಲೂಕು ಆಸ್ಪತ್ರೆದ್ದು ಆಲ್ರೆಡಿ ಜಾಗವನ್ನು ಖರೀದಿ ಮಾಡಿದೀವಿ. ಆಯ್ತು, ಮಾಡ್ತಂತ ಹೇಳಿದ್ದಾರೆ. ಎರಡನೇದಾಗಿ ತಾಲೂಕು ಹಾಸ್ಪಿಟ್ಲ್ ಸಿರಟ್ಟಿಯಲ್ಲಿ ಒಬ್ಬರು ಪಿಡಿಯಾಟ್ರಿಷಿಯನ್ ಇದ್ದರು. 2 ದಿನದಿಂದ ತಾವು ಒಂದು ಆರ್ಡರನ್ನು ಮಾಡಿದ್ದೀರಿ. ಅವರಿಗೆ ನಮ್ಮ ತಾಲೂಕು ಹಾಸ್ಪಿಟ್ಲಲ್ಲಿ ಸ್ಪೆಷಲಿಸ್ಟ್ ಆಗಿ ಇನ್ ಸರ್ವಿಸ್ PG ಆಗಿ ಒಬ್ಬರು ವರ್ಕ್ ಮಾಡ್ತಾಯಿದ್ರು. 2 ದಿನದಿಂದ ತಾವೊಂದು ಆರ್ಡರ್ ಮಾಡಿದ್ದೀರಿ, DSO ಅಂತೇಳಿ, ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಅಂತೇಳಿ ಅವ್ರ ಅಡ್ಮಿನಿಸ್ಟ್ರೇಟ್ರು. ಇದನ್ನು ನಾವು ನೀವೇನಾದರೂ
ಈ ಪಿಡಿಯಾಟ್ರಿಷಿಯನ್ ಆಗಿರ್ಬೋದು, ನಮಗೆ ಟ್ರೀಟ್ಮೆಂಟ್ ಕೊಡುವಂಥ ಡಾಕ್ಟರ್ಸನ್ನು PG ಮಾಡಿದಂಥವ್ರನ್ನ ತಾವು ಅಡ್ಮಿನಿಸ್ಟ್ರೇಟರ್ ಅಂತ ಏನಾದರೂ ಆಯ್ಕೆ ಮಾಡಿಕೊಂಡ್ರೆ, ನಮಗೆ ಇಲ್ಲಿ ಹಳ್ಳಿಗಳಲ್ಲಿ ಅತ್ಯಂತ ಹಿಂದುಳಿದಂಥ ತಾಲೂಕು, ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ನಮ್ಮ ತಾಲೂಕಲ್ಲಿ ಅಂತ ಒಂದು ಸ್ಪೆಸಿಫಿಕ್ ಆಗಿ ಹೇಳಿಬಿಡಿ. DSO ಅಂತ ಆಯ್ತು, ಅವ್ರು ಹೇಳಿದ್ದಾರೆ. ಈಗ ಅದು ವರ್ಗಾವಣೆ ಬಗ್ಗೆ ಇನ್ನೊಬ್ರು ಬೇರೆ ಒಂದು ಪೋಸ್ಟಿಂಗ್ ಆಗಿದೆ, ಈಗ ಅದನ್ನು ಕೂಡ ಭರ್ತಿ ಮಾಡೋದಕ್ಕೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಸರ್ ಲಾಸ್ಟ್ ಅದ್ರ ಜೊತೆಯಲ್ಲಿ ಸರ್ ತಾವು ಸ್ಪೆಷಲಿಸ್ಟ್ಗಳನ್ನ ಏನಾದರೂ ಅಡ್ಮಿನಿಸ್ಟ್ರೇಟರ್ ಅಂತ ಕೊಟ್ಟರೆ ಸ್ಪೆಷಲಿಸ್ಟ್ ಅಲೌನ್ಸ್ ಅನ್ನ ದಯವಿಟ್ಟು ತೆಗೀರಿ ಅನ್ನೋದು ನಂದು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಸಂಖ್ಯೆ 362 ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ. ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪಿಸುವ ಬಗ್ಗೆ ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ. ಬಹುಶಃ ತಮ್ಮ ಉತ್ತರದಲ್ಲಿ ಈಗಾಗಲೇ ಯಾವುದೇ ರೀತಿಯ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಆಗುವುದಿಲ್ಲ ಅಂತ ತಾವು ತಿಳಿಸಿದ್ದೀರಿ. ಈಗಾಗಲೇ 30 ಎಕರೆ ಜಾಗವನ್ನು ಗುರುತಿಸಿ ನಿಗದಿಪಡಿಸಿ ಕಂದಾಯ ಇಲಾಖೆ ಮೂಲಕ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯ ಆಯುಕ್ತರಿಗೆ ಆ ವಿಚಾರವನ್ನು ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಲಾಗಿದೆ. ಅದರಿಂದಾಗಿ ತಾವು ತಿಳಿಸಿರೋ ಉತ್ತರದಲ್ಲಿ ಯಾವ ರೀತಿಯ ಪ್ರಸ್ತಾವನೆ ಇಲ್ಲ ಅಂತ ತಿಳಿಸಿರಿ. ಅದರಿಂದಾಗಿ ಮತ್ತೊಮ್ಮೆ ಅದನ್ನು ಮರುಪರಿಶೀಲಿಸಿ ಆ ವೈದ್ಯಕೀಯ ಕಾಲೇಜ್ ಸ್ಥಾಪನೆಗೆ ಅತಿ ಜರೂರಾಗಿ ಕ್ರಮ ವಹಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಅನುದಾನವನ್ನು ಮೀಸಲಿಡಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಅದೇ ರೀತಿ ಉಡುಪಿ ಜಿಲ್ಲೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಅತಿ ಹೆಚ್ಚು ಪದವೀಧರ ಇಂಜಿನಿಯರನ್ನು ಡಾಕ್ಟರನ್ನು ಕೊಟ್ಟಂಥ ಜಿಲ್ಲೆ. ಆ ಭಾಗದ ಜನರಿಗೆ ಇವತ್ತು ಮಧ್ಯಮ ಮತ್ತು ಬಡವರ್ಗದ ಜನರಿಗೆ ಇವತ್ತು ವೈದ್ಯಕೀಯ ಪದವಿ ಪಡೀಲಿಕ್ಕೆ ಬಹಳಷ್ಟು ಕಷ್ಟ ಸಾಧ್ಯ. ಪರಿಗಣಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಈಗ ಪ್ರಸ್ತಾವನೆ ಎಲ್ಲದಿದ್ದರೆ ಪ್ರಸ್ತಾವನೆ ತರಿಸಿ ಒಂದು ಮಾಡಿ ಅಂತ ಹೇಳಿ ಜಿಲ್ಲೆಗೆ, ನಮ್ಮ ಪಕ್ಕದ ಜಿಲ್ಲೆ ಸದ್ಯಕ್ಕೆ ಈ ವರ್ಷದಲ್ಲಿ ಇಲ್ಲ ಅಂತ ಹೇಳಿದೀವಿ, ಮುಂದೆ ನೋಡೋಣ. ಯಾಕಂದ್ರೆ ಈಗ ಸದ್ಯಕ್ಕೆ ಈ ವರ್ಷಕ್ಕೆ ನಮ್ಮ ಆಯವ್ಯಯದಲ್ಲಿ ನಮ್ಮ ಹಣಕಾಸಿನ ಪರಿಶೀಲಿಸಲಾಗುವುದು. ಇನ್ನು 10 ಜಿಲ್ಲೆಗಳಿವೆ, ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಜಗದೀಶ್ವರ ಗುಡಗಂಟಿ ಇಲ್ಲ ಈ ವರ್ಷಕ್ಕೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಉಡುಪಿಗಿಲ್ಲ ಅಂತ ಹೇಳಿ, ಉಡುಪಿನಲ್ಲಿ ಅದು ಉಡುಪಿನ ಅಥವಾ ರಾಜ್ಯಕ್ಕೆ ಗೊತ್ತಾಗಲಿಲ್ಲ, ಅದನ್ನು ವಿವರಿಸಿ ಹೇಳಲಿಲ್ಲ ಅವರು. ಈಗ ಒಂದು ವಿಶೇಷವಾದಂಥ ಒಂದು ಪ್ರಕರಣ ಇದೆ. ಮುದ್ದೇನಹಳ್ಳಿನಲ್ಲಿ ವಿಶ್ವೇಶ್ವರಯ್ಯನವರು ಹುಟ್ಟಿದಂಥ ಜಾಗದಲ್ಲಿ ಸತ್ಯಸಾಯಿ ಒಂದು ಮೆಡಿಕಲ್ ಕಾಲೇಜನ್ನು ಮಾಡೋದಕ್ಕೆ ಪ್ರಧಾನಮಂತ್ರಿಗಳು ಕಟ್ಟಡವನ್ನು ಉದ್ಘಾಟನೆ ಮಾಡಿ 2 ತಿಂಗಳಾಯಿತು. ಆ ಕಾಲೇಜ್ ಪ್ರಸ್ತಾವನೆ ಕಾಲೇಜ್ ಇದು ಸರ್ಕಾರ ಮುಂದೆ ಇದೆ. ಇನ್ನು 10 ದಿವಸದಲ್ಲಿ ಅಡ್ಮಿಷನ್ಸ್ ಆಗಬೇಕಾಗುತ್ತೆ. ವಿಶೇಷತೆ ಏನು ಅಂತ ಹೇಳಿದ್ರೆ, ಸತ್ಯಸಾಯಿ ಮೆಡಿಕಲ್ ಕಾಲೇಜು ಇಡೀ ಪ್ರಪಂಚದಲ್ಲಿ ಯಾರೂ ಮಾಡದೇ ಇರತಕ್ಕಂಥದ್ದಲ್ಲಿ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕಾರ ಕೊಡೋಕ್ಕಾಗುತ್ತಾ? ನಾನಂತೂ ಮಂತ್ರಿಗಳನ್ನ ಕೇಳಿ 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 ಸಾಕಾಗೋಯ್ತು. ಈಗಲಾದರೂ ಕೂಡ ದಯಮಾಡಿ ಈಗಲ ಸ್ಪಷ್ಟವಾದಂಥ ಉತ್ತರವನ್ನು ಕೊಡಿ. 10 ದಿವಸ ಇದೆ ಅಡ್ಮಿಷನ್, ಫ್ರೀ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ. ನಿಜಕ್ಕೂ ಒಂದು ಮಾದರಿ ಆಗಿರುವಂತ ಒಂದು ವೈದ್ಯಕೀಯ ಕಾಲೇಜು ನಿರ್ಮಾಣ ಆಗಿದೆ. ಫ್ರೀ ಟ್ರೀಟ್ಮೆಂಟ್, ಫ್ರೀ ಅಡ್ಮಿಷನ್, 100% ಫ್ರೀ ಅಡ್ಮಿಷನ್ ಅನ್ನ ಫೀಸ್ ಅನ್ನು ತಗೊಳ್ಳದೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ದಯವಿಟ್ಟು ಅದಕ್ಕೆ ಅನುಮತಿ ಕೊಡುವಂತದ್ದು ಈಗ ತಕ್ಷಣ ಸರ್ಕಾರದಿಂದ ಆಗ್ಬೇಕು ಅನ್ನೋಂಥದ್ದು. ಈಗ ಸತ್ಯಸಾಯಿ ಸಂಸ್ಥೆ ಎಲ್ಲರಿಗೂ ಕೂಡ ಗೌರವ ಇದೆ, ಅದು ವಿಶ್ವಾಸ ಇದೆ. ಯಾಕೆ ಕೊಡ್ಲಿಲ್ಲ? ಈಗ ಯಾಕೆ ಡಿಲೇ ಆಯ್ತು ಅಂತ ನೋಡಿ ಮತ್ತೆ ಆದಷ್ಟು ಬೇಗನೆ ಕೊಡಿ. ಈಗ ನಿಮಗೆ ಕೊಡೋ ಭಾಗ್ಯ ಸಿಕ್ಕಿದೆ, ನಿಮ್ಗೆ ಕೊಡಬೇಕು ಅಂತ ಮನಸ್ಸಿಲ್ಲ ಅಂತ ಹೇಳಿ ನಿಮ್ಮ ಮಂತ್ರಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ಇದು ವಾದ ಮಾಡುವಂತದ ಏನೋ ಒಳ್ಳೆ ಕೆಲಸ ಮಾಡಿ ನಿಮ್ಗೆ ಅವಕಾಶ ಕೊಡಕ್ಕಾಗ್ಲಿಲ್ಲ. ನಮ್ಗೆ ಹೇಳ್ತಾ ಇದ್ದೀರಲ್ಲ, ನೀವೇನಾದ್ರು ಕೊಡ್ತಾ ಇದ್ದೀರಾ? ನಿಮ್ಗೇನು ಏನ್ ಕಷ್ಟ ಇಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮಗೆ ಅನುಮತಿ ಕೊಡಕ್ಕೆ ಏನಾದ್ರು ಕಷ್ಟ ಆಗಿದ್ಯಾ? ನೀವು ಮಾತಿನ ಅರ್ಥ ಏನು? ಮಾತಿನ ಅರ್ಥ ಏನು? ಮಾತಿನ ಅರ್ಥ ನಿಮ್ ಸರ್ಕಾರ ನೀವು ಅನುಮತಿ ಕೊಡ್ತೀರಾ ಇಲ್ವಾ ಅಂತ ಹೇಳ್ಬೇಕು. ಹೇಳಿ ನಿಮ್ ಕಷ್ಟ ಏನಾಗಿದೆ? ಇವಾಗ ಕೊಟ್ಟಿಲ್ಲ ಕೇಳ್ತಾ ಇದೀವಿ. ಮಂತ್ರಿ ಉದ್ಘಾಟನೆ ಮಾಡಿದಂತ ಜಾಗಕ್ಕೆ ಭಾಗ್ಯ ಸಿಕ್ಕಿದೆ, ಖುಷಿ ಪಡಿ. ಬೇರೆ ಪಾಯಿಂಟ್ ಕೊಡ್ತೀವಿ ಅಂತ ಹೇಳಿ ಖುಷಿ ಪಡ್ಬೇಕು. ನಮ್ ಭಾಗ್ಯ ಫ್ರೀ ಅಡ್ಮಿಷನ್ ಕೊಡ್ತಾ ಇದಾರೆ. ನಿಮ್ಮಿಂದ ಕೇಳ್ತಾ ಇದಾರೆ, ನಿಮ್ಮಿಂದ ಜಮೀನ್ ಕೇಳ್ತಾ ಇದಾರೆ. ಅನುಮತಿ ಕೊಡಕ್ಕೆ ಸರ್ಕಾರದ ಉತ್ತರ ಮಾಡ್ತೀವೋ ನೀವು ಮಾಡಿ ಏನಂದು ಹಾಮಿನ ಮಾತುಗಳು. ಗ್ಯಾರಂಟಿನೂ ಕೊಡದೇನೆ ಅಧಿಕಾರದಲ್ಲಿ ನಿಮ್ಮನ್ನು ನೋಡಿ ಏನು ಓಟ್ ಕೊಟ್ಟಿಲ್ಲ. ಗ್ಯಾರಂಟಿ ನೋಡ್ಕೊಂಡು ಓಟ್ ಕೊಟ್ಟಿದ್ದಾರೆ. ಗ್ಯಾರಂಟಿನೂ
ಇದೀಗ ಈ ದೇಶದಲ್ಲೇ ಗ್ಯಾರಂಟಿ ಇಲ್ದಿರೋರು ನೀವು, ಈ ದೇಶದಲ್ಲೇ ಗ್ಯಾರಂಟಿ ಇಲ್ದಿರೋರು ನೀವು. ನಾರಾಯಣ ಸ್ವಾಮಿ ಅವರೇ, ಅಶ್ವಥ್ ನಾರಾಯಣ್, ವೆರಿ ಸಿಂಪಲ್. ನಿಮ್ಮ ರೀತಿ ಅಶ್ವಥ್ ನಾರಾಯಣ್ ಅವರೇ, ನಾವು ಮಾಡ್ತಾ ಇದ್ದೀವಿ. ನಾರಾಯಣ ಸ್ವಾಮಿ ಈಗ ಸತ್ಯಸಾಯಿ ಸಂಸ್ಥೆ ಬಗ್ಗೆ ಎಲ್ಲರಿಗೆ ಮಂತ್ರಿಗಳೇ, ಸತ್ಯಸಾಯಿ ಎಲ್ಲರಿಗೂ ಕೂಡ ಗೌರವ ಇದೆ. ಅವ್ರಿಗೆ ಯಾಕೆ ಎಷ್ಟು ಸಮಯ ತಡವಾಯಿತು ಅಂತ ಎನ್ಕ್ವೈರಿ ಮಾಡಿ ಆದಷ್ಟು ಬೇಗ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ಅದೇ ನಾನು ಯಾಕೆ ತಡದ ಅಂತ ಅವ್ರು ಹೇಳಿ. ಸಭಾಧ್ಯಕ್ಷರೇ, ಆ ವಿಚಾರದಲ್ಲಿ ಯಾರು ಪರ್ಮಿಷನ್ ಕೊಟ್ಟಿದೀವೋ ಕೊಟ್ಟಿಲ್ವೋ, ಏನ್ ಪರಿಸ್ಥಿತಿ, ಯಾವ ಹಂತದಲ್ಲಿ ಇತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ನಾವೇನಾರು ಅಡೆತಡೆ ಮಾಡಿದೀವ, ಸಮಸ್ಯೆ ಮಾಡಿದೀವ, ಈಗ ಅಡೆತಡೆ ಮಾಡೋರು ಯಾರು ಅಂತಾನು ಹೇಳಿ. ಲೋಕಲ್ MLA ನಮ್ಮ ಸ್ಥಳೀಯ MLA ಪ್ರದೀಪ್. ಮಾನ್ಯ ಅಧ್ಯಕ್ಷರೇ, ಕಳೆದ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಇದೇ ಪ್ರಶ್ನೆ ಕೇಳೋದು ಬೇಡ, ಉತ್ತರ ಬೇಡ ನಿಮ್ದು. ವಾಟ್ ಇಸ್ ಎ ಪ್ರಾಬ್ಲಮ್ ಏನು ಪ್ರಶ್ನೆ ಅಷ್ಟು ಮಾತ್ರ ಕೇಳಿ, ಏನ್ ವಿಷಯ ಹೇಳ್ಬೇಡಿ. ಅದನ್ನ ಗವರ್ನರ್ ಚರ್ಚೆ ಮತ್ತು ಇದರಲ್ಲಿ ಮಾತಾಡಿ. ಈಗ ನಿಮ್ಗೆ ಅಲ್ಲಿ ಆಸ್ಪತ್ರೆಗೆ ಪರ್ಮಿಷನ್ ಕೊಡಬೇಕು, ಸತ್ಯಸಾಯಿ ಸಂಸ್ಥೆಗೆ ಸತ್ಯಸಾಯಿ ಪರ್ಮಿಷನ್ ಕೊಡಬೇಕು ಅಷ್ಟೇ. ಅದು ಓಕೆ ಆಯ್ತು, ಅವ್ರು ಹೇಳಿದಾರ ಶ್ಯಾಮಪ್ರಕಾಶ್. ಮಾನ್ಯ ಅಧ್ಯಕ್ಷರೇ, ಹಳೆ ಮಾಜಿ ಸಚಿವರು ಸತ್ಯಸಾಯಿ ಕುಡಿಯೋ ನೀರನ್ನ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದಾಗೆ ಈ ಕಡತ ಇನ್ನು ನನ್ನ ಕಚೇರಿಯಲ್ಲಿ ಇಲ್ಲ. ಅದು ನಾನು ಮಾನ್ಯ ಹಿರಿಯ ಸದಸ್ಯರು ಮಾಜಿ ಸಚಿವರಾಗಿರ್ತಕ್ಕಂಥ ಜಯಚಂದ್ರ ಸಾಹೇಬರು ನನ್ನ ಗಮನಕ್ಕೆ ತಂದಾಗ ನಾನು ನನ್ನ ಆಫೀಸಲ್ಲಿ ನೋಡಿದೆ, ಆ ಕಡತ ನನ್ನಲ್ಲಿಲ್ಲ, ಕೆಳ ಹಂತದಲ್ಲೆಲ್ಲೋ ಇದೆ, ಅದನ್ನು ತರಿಸ್ಲಿಕ್ಕೆ ಹೇಳಿದ್ದೀನಿ ನಾನು. ಅದಿಷ್ಟೇ. ಯಾಕಂದರೆ ಹಿಂದೆ ಅದನ್ನು ನನ್ನ ಗಮನಕ್ಕೆ ತಂದರು, ಪ್ರಧಾನಮಂತ್ರಿಗಳೇ ಅದನ್ನು ಉದ್ಘಾಟನೆ ಮಾಡೋದಂದ್ರೆ ಹಿಂದಿನ ಸರ್ಕಾರ ಕೊಡಬೇಕು, ಯಾಕೆ ಗೊತ್ತಿಲ್ಲ. ನಾನು ಕಡತ ತರಿಸಿ ನೋಡ್ತೀನಿ, ಯಾಕೆ ಕೆಳಗಿನ ಹಂತದಲ್ಲಿದೆ, ನನ್ನ ಕಚೇರಿಗೆ ಬಂದಿಲ್ಲ. ಗಮನಕ್ಕೆ ತಂದ ಮೇಲೆ ನಾನು ಇವತ್ತು ಕಡತ ತರಿಸ್ಲಿಕ್ಕೆ ಹೇಳಿದ್ದೀನಿ. ಅದು ನೋಡಿ ಅದು ಏನು ನ್ಯೂನ್ಯತೆಗಳಿದೆ ನನಗೆ ಗೊತ್ತಿಲ್ಲ, ನೋಡಿದ್ಮೇಲೆ ನಿರ್ಣಯ ಮಾಡಿ. ಈಗ ಮಂತ್ರಿಗಳಿಗೆ ಹೇಳಿ, ಸಾರಿ, ಈಗ ಮಂತ್ರಿ ಅವರೇ, ಈಗ ನಾನು ಹೇಳ್ದಂತ ಹೇಳಿದ್ರೆ ಸತ್ಯಸಾಯಿ ಸಂಸ್ಥೆ ಬಗ್ಗೆ ಸರ್ವರಿಗೆ ಗೌರವ ಇದೆ ಮತ್ತು ಉಚಿತವಾಗಿ ಫ್ರೀಯಾಗಿ ಮಾದರಿಯಾಗಿ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ದೇಶದಲ್ಲಿ ಪ್ರಪ್ರಥಮ. ಇಂಥ ಸಂಸ್ಥೆ ಮುಂದೆ ಬಂದಾಗ ತಕ್ಷಣ ನಾವು ಸಾಕು, ಯಾವುದೇ ಸರ್ಕಾರ ಇರಲಿ ಮುಂದೆ ನಿಂತು ಮಾಡಿಕೊಟ್ಟು ಬೇರೆಯವರಿಗೆ ಪ್ರೇರಣೆ ಆಗಬೇಕು, ಸ್ಟಾರ್ಟ್ ಮಾಡಲಿಕ್ಕೆ ತಕ್ಷಣ ಫೈಲ್ ತರಿಸಿ ಕ್ಲಿಯರ್ ಮಾಡಿ. ನಾವು ಹಿಂದೆನೂ ಕೂಡ 5 ವರ್ಷ ಈ ಇಲಾಖೆಯಲ್ಲಿ ಸಚಿವನ ಕೆಲಸ ಮಾಡಿದ್ದೀನಿ. ಯಾವುದೇ ಪ್ರಸ್ತಾವನೆ ನನ್ನ ಹತ್ರ ಬಂದಾಗ ಅದು ನಿಯಮಾನುಸಾರ ಕಾನೂನುಬದ್ಧವಾಗಿ ನಾವು ಮಾಡಿದ್ದೀವಿ. ಒಂದೇ ಯಾವುದು ವಿಳಂಬನೂ ಮಾಡಿಲ್ಲ, ಯಾವುದು ಫೈಲ್ ಇಟ್ಕೊಂಡು ಕುಂತಿಲ್ಲ. ನಿನ್ನೆ ನನಗೆ 2-3 ದಿವಸದಿಂದ ಅವ್ರು ಹೇಳಿದ್ದಾರೆ, ನಾನು ಅದು ಕಡ್ತೋಣ, ನಾನು ನಿನ್ನೆ ಚೆಕ್ ಮಾಡಿದೆ ನಾನು ಈ ಆಫೀಸಲ್ಲಿ ಇಲ್ಲ. ಅದು ಬಂದ ಮೇಲೆ ಇಮಿಡಿಯೇಟ್ಲಿ, ಯಾಕಂದರೆ ಒಂದು ಒಳ್ಳೆ ಒಂದು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಅವ್ರು ಮುಂದೆ ಬಂದಾಗ ಖಂಡಿತವಾಗಿ ಸರ್ಕಾರ ಅದನ್ನು ಖಂಡಿತವಾಗಿ ಸಕಾರಾತ್ಮಕವಾಗಿ ಅನುಮತಿ ಕೊಡೋ ಕೆಲಸ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ಹೇಳಿದ್ರು ನನ್ನದು ಪ್ರಶ್ನೆ 353 ಆಗಬೇಕು ಅಂತೇಳಿ ಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ರಲ್ಲ, ನಿಮ್ಮ ಕಳಕಳಿಗೆ ಫ್ರೀ ಮೆಡಿಕಲ್ ಕಾಲೇಜ್ ಅವರೊಂದು ಇನ್ಸ್ಪಿರೇಷನ್ ಬೇರೆಲ್ಲವರಿಗೆ ಕೂಡ, ಬೇರೆ ಸಂಸ್ಥೆಗಳಿಗೆ ಫ್ರೀಯಾಗಿ ಸ್ಟಾರ್ಟ್ ಮಾಡಲಿಕ್ಕೆ. ಪ್ರಪಂಚದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು ಫ್ರೀ ಮೆಡಿಕಲ್ ಕಾಲೇಜ್. ಅದೇ ಇನ್ಸ್ಪಿರೇಷನ್ ಫಾರ್ ಅದರ್ಸ್. ಎಂತ ಅಂದ್ರೆ ಇವತ್ತು ಇವರು ನಮ್ಮ ಮಂತ್ರಿಗಳು ಕೂಡ ಸುಧಾಕರ್ ಅವರು ಕೂಡ ಬಂದಿದ್ರು. ದಯಮಾಡಿ ನೀವು ಇದು ಎಲ್ಲ ಕಡೆನೂ ಅಭಿಪ್ರಾಯ ವ್ಯಕ್ತ ಆಗಿದೆ. ದಯಮಾಡಿ ಯಾವುದೇ ರೀತಿ 10 ದಿವಸ ಮಾತ್ರ ಇದೆ, ಅಷ್ಟೊಳಗೆ ಅಡ್ಮಿಷನ್ ಮಾಡತಕ್ಕಂಥ ಪರ್ಮಿಷನ್ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಮುದ್ದೇನಹಳ್ಳಿಗೆ ಕುಡಿಯೋ ನೀರನ್ನ ನಿಲ್ಲಿಸಿದ ನೆಕ್ಸ್ಟ್ ಈಗ ಗವರ್ನರ್ ಅಡ್ರೆಸ್ ಅಲ್ಲಿ ಮಾತಾಡ್ಬೋದು ಪ್ರದೀಪ್. ಈಗ ಶಿವಗಂಟಿ ಮುಗಿದು ಅದು ಬರ್ತದೆ ವಿಲ್ ಕಮ್ ಬ್ಯಾಕ್. ಎಲ್ಲ ಒಮ್ಮೆ ಮುಗಿಸಿ ಮತ್ತೆ ಸೆಕೆಂಡ್ ರೌಂಡ್ ಬರ್ತದೆ. ನೀವು ಲೇಟ್ ಆಗಿದ್ದೀರಿ, ಅದಕ್ಕೆ ಪಾಸ್ ಆಗಿದೆ, ಇಟ್ ವಿಲ್ ಕಮ್ ಬ್ಯಾಕ್. ಸನ್ಮಾನ್ಯ ಅಧ್ಯಕ್ಷರೇ, ನನ್ನದು ಪ್ರಶ್ನೆ 353. ಅದಕ್ಕೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಂದ ಉತ್ತರ ಬಂದಿದ್ದು ತೃಪ್ತಿಕರವಾಗಿರುವ ಕಾರಣ ಈಗ ಹೊಸ ಶಾಸಕರಿಗೆ ಒಂದು ಸೆಕೆಂಡ್ ಆಯ್ತಪ್ಪ, ಒಂದು ಕೇಳಿ. ಇಲ್ಲಿ ಫಸ್ಟ್ಗೆ ನೀವು ಪ್ರಶ್ನೆ ಕೇಳುವಾಗ ನಾನು ಆರೋಗ್ಯ ಸಚಿವ ಈ ಪ್ರಶ್ನೆ ಕೇಳಲಿಕ್ಕೆ ಬಯಸಿದ ಅವ್ರು ಉತ್ತರ ಕೊಡ್ತಾರೆ, ಮತ್ತೆ ನೀವು ಅದಕ್ಕೆ ಮಾತಾಡಿ. ಉತ್ತರ ಬಂದಿದೆ ಸರ್, ಓಕೆ ಆಯ್ತು, ಸ್ಟಾರ್ಟ್ ಮಾಡಿ. ಆಯ್ತು. ಈಗ ನಾನು ಒಂದು 3 ವಿಷಯವನ್ನು ಪ್ರಸ್ತಾವನೆ ಇಲ್ಲಿ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೆ. ನಾನು 2018ರಲ್ಲಿ ಘನ ಸರ್ಕಾರವು
ನ್ಯಾಷನಲ್ ಹೆಲ್ತ್ ಮಿಷನ್ ಮತ್ತು ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್ ಯೋಜನೆಯಲ್ಲಿ ರಾಜ್ಯದ 24 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಿದ್ದಕ್ಕಾಗಿ ಮತ್ತು ನನ್ನ ಕ್ಷೇತ್ರದ ಬರುವಂಥ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಿಗೆ ಪಟ್ಟಣದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಪರಿಗಣಿಸಿದ್ದಕ್ಕಾಗಿ ಮೊದಲು ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ತಮಗೆ ಈಗ ಗೊತ್ತಿರುವ ಹಾಗೆ ಜಮಖಂಡಿ ಕ್ಷೇತ್ರವು ಐತಿಹಾಸಿಕ ಕ್ಷೇತ್ರವಾಗಿದೆ. ಕ್ರೀಡೆ, ಸಾಹಿತ್ಯ, ಶಿಕ್ಷಣ ಹಾಗೂ ಸಕ್ಕರೆ ಪ್ರಖ್ಯಾತವಾಗಿದೆ. ಪಟವರ್ಧನ ಮಹಾರಾಜರು ತಿಳಿದಂತಹ ರಾಜಧಾನಿಯಾಗಿದೆ, ಆಳಿದಂಥ ರಾಜಧಾನಿಯಾಗಿದೆ. ಸಾವಳಿಗೆಯು ಅದರ ಭಾಗವಾಗಿದ್ದು ಸದ್ಯಕ್ಕೆ ಜಮಖಂಡಿ ಜಿಲ್ಲೆಯಾಗಲು ಮತ್ತು ಸಾವಳಿಗೆಯು ತಾಲೂಕು ಯೋಗ್ಯವಾಗಿದೆ. ಸಾವಳಿಗೆಯು ದೊಡ್ಡ ಪಟ್ಟಣವಾಗಿ ಬೆಳೆದಿದೆ. ಇಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಕಟ್ಟಡವು ಪೂರ್ಣಗೊಂಡಿದ್ದು ಅಲ್ಲಿ ಯಂತ್ರೋಪಕರಣಗಳು, ಸಾಮಗ್ರಿಗಳು, ಸಲಕರಣೆಗಳು ಇತ್ಯಾದಿ ಪೂರೈಕೆ ಆಗಿರುವುದಿಲ್ಲ ಮತ್ತು ಅವಶ್ಯಕವಿರುವ ವೈದ್ಯಾಧಿಕಾರಿಗಳು, ನರ್ಸ್ಗಳು, ಸಿಬ್ಬಂದಿಗಳು ಇನ್ನೂ ನೇಮಕ ಆಗಿಲ್ಲ. ಇಲ್ಲಿ ರೋಗಿಗಳ ಪ್ರಮಾಣ ಹೆಚ್ಚಾಗಿರುವುದರಿಂದ ಶೀಘ್ರದಲ್ಲಿಯೇ ಈ ಹೊಸ ಆಸ್ಪತ್ರೆ ಪ್ರಾರಂಭವಾಗುವುದು ಬಹಳ ಮಹತ್ವದ್ದಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದರೂ ಯಾವುದೇ ಪ್ರಗತಿಯಾಗಿಲ್ಲ. ಆದ್ದರಿಂದ ವೈದ್ಯಾಧಿಕಾರಿಗಳು, ನರ್ಸ್ಗಳು, ಸಿಬ್ಬಂದಿಗಳು ನೇಮಕಾತಿ ಯಾವಾಗ ಮತ್ತು ಯಂತ್ರೋಪಕರಣಗಳು, ಸಾಮಗ್ರಿಗಳು ಯಾವಾಗ ಪೂರೈಕೆ ಆಗುತ್ತೆ ಎಂದು ಕೇಳ ಬಯಸುತ್ತೇನೆ. ಶಾಸಕ ಒಂದು ನಿಮಿಷ, ಇನ್ನೊಂದು ಬಹಳ ಮಹತ್ವದ್ದು, ನಿಮಗೆ ಏನು ಬೇಕು ಅಷ್ಟು ಕೇಳಿ. ಅಷ್ಟೇನೆ, ಸದ್ಯದ ಜಮಖಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಇದೆಯಲ್ಲ, ಅದು ಸುಮಾರು 120 ವರ್ಷಗಳ ಹಳೆಯ ಕಟ್ಟಡವಾಗಿದ್ದು ಕಟ್ಟಡವು ಎಲ್ಲ ಕಡೆ ಸೋರುತ್ತಿದ್ದು ಪ್ಲಾಸ್ಟರ್ಗಳು ಮತ್ತು ಗೋಡೆಗಳು ಭಾಗಗಳು ಬೀಳುವುದರಿಂದ ಸಾರ್ವಜನಿಕರಿಗೆ ಹಾಗೂ ರೋಗಿಗಳಿಗೆ ಸಾವು ನೋವಾಗುವ ಸಂಭವವಿರುತ್ತದೆ. ಆದ್ದರಿಂದ ಶಿಥಿಲಾವಸ್ಥೆಯಲ್ಲಿರುವ ಈ ಕಟ್ಟಡವನ್ನು ಅಂದರೆ ಜಮಖಂಡಿ ತಾಲೂಕಿನಲ್ಲಿರುವ ಈ ಒಂದು ಸರ್ಕಾರಿ ಆಸ್ಪತ್ರೆಯ ನವೀಕರಿಸಬೇಕಾಗಿದೆ ಅಥವಾ ತೆಗೆದುಹಾಕಿ ಹೊಸ ಕಟ್ಟಡ ನಿರ್ಮಾಣ ಮಾಡುವುದು ಯಾವಾಗ ಎಂದು ಸಭಾಧ್ಯಕ್ಷರ ಮೂಲಕ ಮಾನ್ಯ ಆರೋಗ್ಯ ಕುಟುಂಬ ಸಚಿವರನ್ನು ಕೇಳಿ ಬಯಸುತ್ತೇನೆ. ಇನ್ನೊಂದು ಸಣ್ಣದು ವಿಷಯ, ರೋಗಿಗಳಿಗೆ ಕೊಡಬೇಕಾದ ಪೂರ್ಣ ಪ್ರಮಾಣದ ಔಷಧಗಳಲ್ಲಿ ಸರ್ಕಾರದಿಂದ ಕೇವಲ ಅರ್ಧದಷ್ಟು ಔಷಧ ಸಿಗುತ್ತದೆ ಎಂದು ತಿಳಿದು ಬಂದಿದೆ. ಅದಕ್ಕೆ ತಮ್ಮ ಉತ್ತರ ನಾನು ಬಯಸುತ್ತೇನೆ. ಕರೆಕ್ಟ್. ನಾನು ಎನಿಸಿದೆ ಒಂದು ಟ್ರೈನಿಂಗ್ ಆಗಿಲ್ಲ, ಪರ್ಫೆಕ್ಟ್ ಆಗಿದ್ರೆ ನನಗೆ ಇನ್ನೊಂದು ಟ್ರೈನಿಂಗ್ ಕೊಡಲಿಕ್ಕಿದೆ ಈಗ ನಿಮಗೆ. ಈಗ ಸಚಿವರಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ನಾನು ಹಿಂದಿನ ಪ್ರಶ್ನೆಯಲ್ಲೇ ಇದಕ್ಕೊಂದು ಅವರ ಪ್ರಥಮ ಉಪ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಏನಂತ ಹೇಳಿದ್ರೆ, ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರಗಳು ಬಿಲ್ಡಿಂಗ್ಗಳು ಮಾತ್ರ ನಿರ್ಮಾಣ ಮಾಡಿಬಿಟ್ಟಿದ್ದೀವಿ. ಆದರೆ ಅದಕ್ಕೆ ಅಗತ್ಯ ಇರತಕ್ಕಂಥ ಸಿಬ್ಬಂದಿಯನ್ನು ಅದನ್ನು ಕೂಡ ನಾವು ಅವ್ರಿಗೆ ಕೊಟ್ಟಿಲ್ಲ ಮತ್ತು ಎಕ್ವಿಪ್ಮೆಂಟಲ್ಲೂ ಕೂಡ ಅನೇಕ ಸಲಕರಣೆಗಳು ಕೂಡ ಹಾಕಿಲ್ಲ. ಆದ್ದರಿಂದ ಅದನ್ನು ಪರಿಪೂರ್ಣವಾಗಿ ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ ಹಿಂದಿನ ಸರ್ಕಾರದಲ್ಲೂ ಕೂಡ FD ಮುಂದೆ ಎಲ್ಲ ಕೊಟ್ಟಿದ್ದಾರೆ, ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಅಗತ್ಯ ಇರುವಂಥ ಸಿಬ್ಬಂದಿ ಕೊಡಬೇಕು, ಅದು ಭಾಳ ಹೆಚ್ಚಿನ ಸಿಬ್ಬಂದಿ ಬೇಕಾಗ್ತದೆ, ಅದು 24 ಗಂಟೆ ನಡೀಬೇಕಾಗ್ತದೆ. ಅದಕ್ಕೋಸ್ಕರ ಖಂಡಿತವಾಗಿಯೂ ಅದನ್ನು ನಾವು ಆದ್ಯತೆ ಮೇರೆಗೆ ಎಷ್ಟು ಸಿಬ್ಬಂದಿಯನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ನಾವು ಕೂಡ ಪ್ರಸ್ತಾವನೆ ಸಲ್ಲಿಸಿ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಅದು ನಿಮಗೆಲ್ಲ ಗೊತ್ತಿದೆ ಸಮಸ್ಯೆಗಳು ಏನೇನಿದೆ ಅಂತ, ಈ ಎಕ್ಸ್ಟ್ರಾ ಮ್ಯಾನ್ ಪವರ್ ತೊಗೊಳ್ಳೋದಕ್ಕೆ ತೊಂದರೆಗಳು ಎಷ್ಟಾಗ್ತಾ ಇದೆ ಅಂತ. ಖಂಡಿತವಾಗಿ ಅದ್ರ ಬಗ್ಗೆ ನಾವು ಮಾಡಲೇಬೇಕಾಗ್ತದೆ, ಅದ್ರ ಬಗ್ಗೆ ಎರಡು ಮಾತು ಪ್ರಶ್ನೆ ಇಲ್ಲ. ಇಲ್ಲದೆ ಹೋದರೆ ಅದೇನು ಅಷ್ಟೆಲ್ಲ ಖರ್ಚು ಮಾಡಿ, ಈಗ ನೋಡಿ ತಾಲೂಕು ಆಸ್ಪತ್ರೆ ಶಿಥಿಲ ಆಗಿದೆ, ಅದೇ ಹೊಸ ಕಟ್ಟಡ ನಿರ್ಮಾಣ ಆಗಿದೆ. ಶಿಥಿಲ ಆಗಿರುವಂಥ ಆಸ್ಪತ್ರೆ ನಾವು ರಿಪೇರಿ ಮಾಡಿಬಿಟ್ಟಿದ್ರೆ ಇನ್ನೂ ಭಾಳ ಒಳ್ಳೆಯದಾಗಿರೋದು. ಏನೇ ಇರಲಿ, ಬೇರೆ ಕಡೆ ಇದೆ, ಏನೇ ಇರಲಿ, ನಾನು ಹೇಳ್ತಾ ಇರುವಂಥದ್ದು ನಮ್ಮ ಆದ್ಯತೆ ಏನಂತ ಹೇಳಿದ್ರೆ ಬಿಲ್ಡಿಂಗ್ ಕಟ್ಟೋದಕ್ಕೆ, ಎಕ್ವಿಪ್ಮೆಂಟ್ ಹಾಕೋದಕ್ಕೆ ಆದ್ಯತೆ ಇರ್ತದೆ. ಅದೇ ಅದನ್ನು ನಿರ್ವಹಣೆ ಮಾಡಿಸೋದಕ್ಕೆ, ನಡೆಸೋದಕ್ಕೆ ನಮ್ಮ ಆದ್ಯತೆ ಇರೋದಿಲ್ಲ, ಅದಕ್ಕೆ ಹಣಕಾಸಿನ ಲಭ್ಯತೆ ಇರೋದಿಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಮತ್ತು ಅನೇಕ ಇಲಾಖೆಗಳಲ್ಲಿ. ಸರಿಪಡಿಸ್ತಕ್ಕಂಥದ್ದು ಮಾಡ್ತೀವಿ. ನಿಮ್ಮ ಆಸ್ಪತ್ರೆ ಬಗ್ಗೆನೂ ಕೂಡ ರಿಪೇರಿ ಬಗ್ಗೆ ಖಂಡಿತ ಅದ್ರ ಗಮನ ಹರಿಸ್ತೀನಿ, ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದು. ಹರೀಶ್, ಮೂರನೇ ಪ್ರಶ್ನೆ ಅವ್ರು ಕೇಳೋದು ಪೂರ್ಣ ಪ್ರಮಾಣದ ಔಷಧಿ ಹೇಳಿದ್ದಾರೆ. ನಾವು ಇವಾಗ ಎಲ್ಲ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು, ಜಿಲ್ಲಾ ತಾಲೂಕು ಆಸ್ಪತ್ರೆ ಇರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ಅವರಲ್ಲಿ ಇದೆ. ಯಾವುದಾದ್ರೂ ಅವ್ರ ಹತ್ರ ಔಷಧಿಗಳು ಲಭ್ಯ ಇಲ್ಲ ಅಂತ ಹೇಳಿದ್ರೆ ಅವರೇ ಅದನ್ನ ಖರೀದಿ ಮಾಡಿ ಕೊಡಿಸ್ಲೇಬೇಕು ಅಂತ ಹೇಳಿ ನಾವು ಅವ್ರಿಗೆ ಆದೇಶ ಮಾಡಿದ್ದೀವಿ. ಸೊ ಯಾವ ಒಂದು ಈ ಕೇಂದ್ರದಲ್ಲೂ ಕೂಡ ಔಷಧಿ ಕೊಡೋಕ್ಕಾಗಲ್ಲ ಅಂತ ಹೇಳಬಾರ್ದು ಅವರು. ಅದು ನಿಮ್ಮೆಲ್ಲ ಗಮನದಲ್ಲಿರಲಿ, ಯಾರು ಕೂಡ ಆ ಥರ ಹೇಳಬಾರ್ದು. ಏನು ನಮ್ಮ ಪ್ರಿಸ್ಕ್ರೈಬ್ ಮೆಡಿಸಿನ್ಸ್ ಇದೆ ಅದು ಕಡ್ಡಾಯ ಕೊಡಲೇಬೇಕು. ಅವರು ಕೊಡದೆ ಹೋದರೆ ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ಕೂಡ ಮಾಡಿದ್ವಿ, ಅಲ್ಲೇ ಸ್ಥಳೀಯ ಖರೀದಿ ಮಾಡಿ ಅವ್ರಿಗೆ ಕೊಡೋದಕ್ಕೆ. ಸೊ ಏನಾದರೂ ಆ ಥರ ಗಮನ, ಆ ಥರ ಒಂದು ಕಂಪ್ಲೇಂಟ್ ಬಂದರೆ ಖಂಡಿತ ಕ್ರಮ ತಗೊಳ್ತೀವಿ. ಅಲ್ಲ ಏನಿಲ್ಲ, ಡಯಾಲಿಸಿಸ್ ಸೆಂಟರ್ ಅದೆಲ್ಲ ಮಾತಾಡಿದೆ, ನೀವು ಬರೋ ಮುಂಚೆ ಮಾತಾಡಿ. ಈಗ ಹರೀಶ್ ಒಮ್ಮೆ ಲೇಟ್ ಕಮ್ಮರ್ಸ್ಗೆ ಒನ್ ಮೋರ್ ಚಾನ್ಸ್. ಹರೀಶ್ ಗೌಡಕ್ಕೆ ಇಲ್ಲ. ನೆಕ್ಸ್ಟ್ ಶಶಿಕಲಾ ಜೊಲ್ಲೆ ಇಲ್ಲ. ನೆಕ್ಸ್ಟ್ ನರೇಂದ್ರ ಸ್ವಾಮಿ PM. ಚುಕ್ಕೆ ಗುರುತಿನ ಪ್ರಶ್ನೆ 188ನ ಉನ್ನತ ಶಿಕ್ಷಣ ಸಚಿವರನ್ನು ಕೇಳ ಬಯಸ್ತೇನೆ. ಸರ್, ನಮ್ಮದು ಇದೆ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ.
ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ. ಉತ್ತರದಲ್ಲಿ ಅವರು ಒಂದು ಸರ್ಕಾರಿ ಕಟ್ಟಡದ ಬಗ್ಗೆ ಅದು ಶಿಥಿಲಾಗಿರೋದು ಮತ್ತು ಅದರ ಕಟ್ಟಡದ ಕೊರತೆ ಬಗ್ಗೆ ಕೇಳಿದ್ದೀನಿ, ಅದಕ್ಕೆ ಸರ್ಕಾರದ ಗಮನಕ್ಕೆ ಬಂದಿರೋದಿಲ್ಲ ಅಂತ. ನಾನು ಸಚಿವರ ಗಮನಕ್ಕೆ ತರೋದು, ಈ ಒಂದು ಕಟ್ಟಡವನ್ನು ಊರಿನ ತುಂಬ ದೂರದಲ್ಲಿ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗೋಂಥ ಜಾಗದಲ್ಲಿ ಮಾಡಿದರು. ಅದು 10 ವರ್ಷದಿಂದನೇ ಅದನ್ನು ಮಳವಳ್ಳಿ ಪಟ್ಟಣಕ್ಕೆ ನಾವು ಸ್ಥಳಾಂತರ ಮಾಡಿಸಿದ್ದೀವಿ. ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಮಳವಳ್ಳಿ ಪಟ್ಟಣಕ್ಕೆ ಬಂದರೂ ಕೂಡ ಕಟ್ಟಡದ ಕೊರತೆ ಇದೆ. ಮೊದಲು ತುರ್ತಾಗಿ ಆ ಕಟ್ಟಡದ ಕೊರತೆ ಒಂದು. ಎರಡನೇದು, ಉತ್ತರದಲ್ಲಿ ಹೇಳಿದ್ದಾರೆ 2 ಕಾಲೇಜ್ಗಳಲ್ಲಿ ಪ್ರಿನ್ಸಿಪಾಲ್ಗಳಿಲ್ಲ. 2 ಕಾಲೇಜ್ಗಳು ಮಳವಳ್ಳಿನಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇದ್ರೂ ಕೂಡ ಪ್ರಿನ್ಸಿಪಾಲ್ಗಳಿಲ್ಲದೇ ನಡೀತಾ ಇದ್ದಾವೆ. ಅದನ್ನು ತುರ್ತಾಗಿ ತುಂಬಿಕೊಡ್ಬೇಕು. ಜೊತೆಗೆ ಒಂದು ಕಡೆ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್, ಅದಕ್ಕೆ ಬೋಧಕರೇ ಇಲ್ಲ. ಇನ್ನು ಮುಂದೆ ನಾನು ತಮ್ಮನ್ನು ಕೇಳೋದೇನಂತಂದರೆ, ನಮ್ಮ ಮಳವಳ್ಳಿಯಲ್ಲಿ ಇಲ್ಲಿಯವರೆಗೂ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಸೈನ್ಸ್ ಫ್ಯಾಕಲ್ಟಿ ಅಥವಾ ಕಾಮರ್ಸ್ ಫ್ಯಾಕಲ್ಟಿನ ಮಂಜೂರಾತಿ ಕೊಟ್ಟಿಲ್ಲ. ಈಗ ನೀವು ಬಜೆಟ್ನಲ್ಲಿ ಅವಕಾಶ ಸಿಕ್ಕುತ್ತೋ ನನಗೊಂದು ಭರವಸೆ ಬೇಕು ತಮ್ಮ ಮುಖಾಂತರ, ನಮ್ಮಲ್ಲಿ ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆನೂ ಸೈನ್ಸ್ ಫ್ಯಾಕಲ್ಟಿಗೆ ಡಿಗ್ರಿ ಮಾಡೋದಕ್ಕೆ ಅವಕಾಶ ಇಲ್ಲ, ಕಾಮರ್ಸ್ಗೆ ಮಾತ್ರ ಇದೆ. ಆದ್ದರಿಂದ ಈ ಬಡ ಮಕ್ಕಳಿಗೆ ಅನುಕೂಲ ಆಗೋ ದೃಷ್ಟಿನಲ್ಲಿ ಕಾಮರ್ಸು ಮತ್ತು ಸೈನ್ಸನ್ನು ದಯವಿಟ್ಟು ನನ್ನ ಮಳವಳ್ಳಿಗೆ ಕೊಡಬಾರ್ದು ಅನ್ನೋದನ್ನ ಬೇಡಿಕೆ ನಂದು. ಓಕೆ, ನೆಕ್ಸ್ಟ್ ಬಾಲಕೃಷ್ಣ ಸಿಎನ್. ಅಲ್ಲ ಸಾರಿ, ಮಾನ್ಯ ಸಭಾಧ್ಯಕ್ಷರೇ, ಇಲ್ಲ ಒಂದು ಸೆಕೆಂಡ್ ಬಾಲಕೃಷ್ಣ ಅವರು. ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥದ್ರಲ್ಲಿ ಮಳವಳ್ಳಿಯ ಕಾಲೇಜಿನ ಕಟ್ಟಡದ ವಿಚಾರದಲ್ಲಿ ಈಗಾಗಲೇ ಇಂಟರ್ನಲ್ ಡೆವಲಪ್ಮೆಂಟ್ ಫಂಡ್ಸಲ್ಲಿ ಅದನ್ನು ಬಳಕೆ ಮಾಡ್ಕೋಬೇಕು ಅಂತ ಹೇಳಿದ್ದೀವಿ. ಮತ್ತು ಪ್ರಾಂಶುಪಾಲರ ವಿಚಾರದಲ್ಲಿ ಈಗಾಗಲೇ ಸರ್ಕಾರ 310 ಪ್ರಾಂಶುಪಾಲರನ್ನು ನೇಮಕ ಮಾಡ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದಕ್ಕೆ ಈಗಾಗಲೇ ನಮ್ಮ KEAಗೆ ಅದಕ್ಕೆ ಅನುಮತಿ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಈಗ ಅದನ್ನು ಅವರು ಇದನ್ನು ಭರ್ತಿ ಮಾಡುವಂಥ ಕೆಲಸ ಮಾಡ್ತಾರೆ. ಮತ್ತು ಹೆಚ್ಚುವರಿಯಾಗಿ ಇನ್ನೂ 130 ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದಕ್ಕೆ ಮಾಡ್ತಾಯಿದ್ದೀವಿ. ಈಗಾಗಲೇ 6 ಪ್ರಾಂಶುಪಾಲರ ಹುದ್ದೆ ಖಾಲಿ ಇದೆ. ಈಗಾಗಲೇ ನಾವು ಅಲ್ಲಿ ಇದ್ರ ಮೇಲೆ ಅಲ್ಲಿ ಈಗಾಗಲೇ ಪ್ರಾಂಶುಪಾಲರನ್ನು ನಾವಲ್ಲಿ ಡೆಪ್ಯುಟೇಷನ್ ಮೇಲೆ ಮಾಡಿ ಅದನ್ನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಓಕೆ, ಸಿದ್ದು. ಬಾಲಕೃಷ್ಣ ಸಿಎನ್. ಅಧ್ಯಕ್ಷ ಇಲ್ಲ, ನನಗೆ ಸೈನ್ಸ್ ಫ್ಯಾಕಲ್ಟಿ ಬಗ್ಗೆ ಅದ್ರ ಬಗ್ಗೆ ಉತ್ತರ ಕೊಡಲಿಲ್ಲ. ತಕ್ಷಣ ಕಚೇರಿಯಲ್ಲಿ ಇರ್ತಾರೆ, ಎಲ್ಲ ಮಾತಾಡ್ಬೋದು ಅಲ್ಲಿ ಹೋಗಿ. ಇಲ್ಲಿ ಭರವಸೆ ಬರಲಿ ಅಂತ ಸದನದಲ್ಲಿ ನಿಮ್ಮ ಭರವಸೆ ಬರಲಿ. ಸಭಾಧ್ಯಕ್ಷ ಏನಿಲ್ಲ, ಸಾರ್ವಜನಿಕ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಸೈನ್ಸ್ ಫ್ಯಾಕಲ್ಟಿನ ಮಳವಳ್ಳಿಗೆ ಕೊಡೋದಕ್ಕೆ ತಾವು ಕೂಡ ನನ್ನ ಪರವಾಗಿ ಎಲ್ಲ ಕಡೆ ಗ್ರಾಮೀಣ ಮಟ್ಟಕ್ಕೆ ವಿಜ್ಞಾನ ಕೇಂದ್ರ ಕೊಡಬೇಕು ನಮ್ಮ ಇಚ್ಛೆ ಇದೆ. ಖಂಡಿತ ಮಾಡ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 393 ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರನ್ನ ಕೇಳಬಯಸ್ತೀನಿ. ಪ್ರಾಥಮಿಕ ಶಿಕ್ಷಣ
ಶಿಕ್ಷಕರನ್ನ ಕೂಡಲೇ ನೇಮಕ ಮಾಡಿ ಸ್ವಾಗತ ಮಾಡ್ತೀವಿ ಅದನ್ನ. ಬಟ್ ರಿಪೇರ್ಸ್ಗೆ ಸಂಬಂಧಪಟ್ಟಂಗೆ ನೆಗ್ಲೆಕ್ಟ್ ಆಗೋದು ಬೇಡ. ಮೊದಲನೇ ಆದ್ಯತೆ ಕೊಟ್ಟು ಅವಕಾಶ ಮಾಡ್ಕೊಡೋದು. ಇಲ್ಲ, ಬಹಳ ತುರ್ತು ರೀತಿಯಲ್ಲಿ ನಾವು ಮಾಡ್ತೀವಿ. ಮಳೆಗಾಲ ಇದ್ರೂ ಕೂಡ ಮಕ್ಕಳಿಗೆ ತೊಂದರೆ ಆಗದೆ ಇರತಕ್ಕಂಥಲ್ಲಿ ಬಹಳ ಎಮರ್ಜೆನ್ಸಿ ಮತ್ತೆ ಬಹಳ ತುರ್ತು ರೀತಿಯಲ್ಲಿ ಯಾವ್ದು ಆಗಬೇಕು, ಅರ್ಜೆಂಟಾಗಿ ಆಗಬೇಕು, ಅದನ್ನ ಗಮನ ತಗೊಂಡು ಅನಾಹುತ ಆಗಿದೆ ಮಾನ್ಯ ಸಭಾಧ್ಯಕ್ಷ. ಆದಷ್ಟು ಶೀಘ್ರದಲ್ಲಿ ಮಾಡ್ತಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಅಗತ್ಯತೆಯಲ್ಲಿ ನಾಳೆ ಬೀಳ್ತಂತ ಪರಿಸ್ಥಿತಿ ಇದ್ದರೆ ಇಲ್ಲಿಂದ ಸ್ವಲ್ಪ ಲೇಟ್ ಆಗ್ತದೆ. ನಿಮ್ಮ ಶಾಸಕ ನಿಧಿಯಲ್ಲಿ ತಕ್ಷಣ ಮಾಡಿಸಬೇಕು ಅದನ್ನು. ಸರ್ ನಾವು ಪ್ರಿಕಾಷನರಿ ಇದನ್ನ ತಗೊಂಡಿದೀವಿ. ಇಲ್ಲಿ 100 ಶಾಲೆಗಳಿರೋದ್ರಿಂದ ಏಕಕಾಲದಲ್ಲಿ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ತಮ್ಮ ಗಮನಕ್ಕೆ ನಾವು ಗಮನ ಹರಿಸಿದೀವಿ. ಅವ್ರು ಹೇಳ್ತಾರೆ, ಡೋಂಟ್ ವರಿ. ಸಿದ್ದು ಪಾಟೀಲ್ ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 349 ಉತ್ತರಿಸಬೇಕಾದ ಸಚಿವರು ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಅದರ ಹಾಗೆ ಏನು ಉತ್ತರ ಕೊಟ್ಟಿದ್ದಾರೆ ಅದರ ರೀತಿಯಲ್ಲಿ ಅಲ್ಲಿ ಯಾವುದೇ ಆಫೀಸರ್ಸ್ಗಳು ಕೆಲಸ ಮಾಡ್ತಾ ಇಲ್ಲ. ಯಾಕೆಂತಂದರೆ ದಿನನಿತ್ಯದ ಇದು ಕಾಟ ಆಗಿದೆ. ಸುಮಾರು ಈ ಕಾರ್ಖಾನೆ ಸುತ್ತಮುತ್ತ ಬಸಂತಪುರ್, ಮುಳ್ಕೇರ, ಅದರ ಹಾಗೆ ಒಂದು 2 ಕಿಲೋಮೀಟರ್ನಲ್ಲಿ ಹುಮ್ನಾಬಾದ್ ಪಟ್ಟಣ ಕೂಡ ಇದೆ. ಆ ರಾತ್ರಿ ಬರ್ತಂಥ ಗ್ಯಾಸು ಮತ್ತು ಈ ನೀರಿಂದು ಏನು ಎಫ್ಲೆಂಟ್ ಬಿಟ್ಟು ಹಳ್ಳಗಳಿಗೆ ಹೋಗ್ತಾ ಇದೆ. ಆ ಹಳ್ಳಗಳಲ್ಲಿ ಹೋಗದ ಮುಖಾಂತರ ನಮ್ಮ ಹುಮ್ನಾಬಾದ್ ಪಟ್ಟಣ, ಹಳಿಕೇಡು, ಚುಡುಗುಪ್ಪಕ್ಕ ಅದೇ ಕುಡಿತಂಥ ನೀರು ಬರ್ತಾ ಇದೆ. ಅದರಲ್ಲಿ ಮತ್ತು ಕುಡಿತಂಥ ನೀರು ಕೂಡ ಫಿಲ್ಟರ್ ಆಗ್ತಾ ಇಲ್ಲ. ಆದರೆ ಈಗ ಅನೇಕ ಸಮಸ್ಯೆಗಳು ಬರ್ತಾ ಇದೆ ನೀರಿನಿಂದ ಮತ್ತು ಇದು ಮಾಲಿನ್ಯದಿಂದ. ಮೊನ್ನೆ ರಾತ್ರಿ 12 ಗಂಟೆಗೆ ಮಾಲಿನ್ಯದಿಂದ ಭಯಭೀತರಾಗಿದ್ದರು. ಎಲ್ಲರೂ ಮನೆ ಹೊರಗೆ ಬಂದು ಬಹಳಷ್ಟು ಜನ ಗಲಾಟೆ ಮಾಡ್ತಾ ಇದ್ರು. ಆವಾಗ ನಾನು ಪೊಲೀಸರಿಗೆ ಹೇಳಿದೆ, ಅದರಲ್ಲಿ ವಿಶೇಷ ಏನಿದೆ, ನಮ್ಮ ಬೀದರ್ ಜಿಲ್ಲೆಗೆ ಈ ಪರಿಸರ ಅಧಿಕಾರಿಗಳು ಇರಬೇಕು, ಯಾರು ಇಲ್ಲ. ಒಬ್ಬರು ಎಒ ಇದ್ದಾರೆ, ಒಬ್ಬರು ಇಒ ಇರಬೇಕು, ಆದರೆ ಒಬ್ಬರೇ ಇಒ ಇದ್ದಾರೆ. ಅದಕ್ಕಾಗಿ ನಾವು ಈ ಅಧಿಕಾರಿಗಳನ್ನು ಇದು ಮಾಡಬೇಕು. ಅದೇ ರೀತಿ ಈ ಮಾಲಿನ್ಯ ಏನು ಬಿಡ್ತಾ ಕೆಮಿಕಲ್ ಫ್ಯಾಕ್ಟ್ರಿಗಳಿದೆ ನಮ್ಮ ಹತ್ರ, ಅವಕ್ಕ ನೋಟಿಸ್ ಕೊಟ್ಟು ಮುಚ್ಚುವಂಥ ಕಾರ್ಯ ಮಾಡಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 25 ಅದರಲ್ಲಿ ಹೋದ ವರ್ಷ ದೂರುಗಳು ಬಂದಂಥ ಹಿನ್ನೆಲೆಯಲ್ಲಿ 7 ಕೈಗಾರಿಕೆಗಳು ಮುಚ್ಚಬೇಕು ಅಂತೇಳಿ ಮಾಲಿನ್ಯ ಮಂಡಳಿಯಿಂದ ಆದೇಶ ಆಗಿದೆ. ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಮತ್ತೆ ಉಚ್ಚ ನ್ಯಾಯಾಲಯದ ತೀರ್ಪಿನಂತೆ ಪುನಃ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು. ಪುನಃ ಈಗ ಪರ್ಸನಲ್ ಹಿಯರಿಂಗ್ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಕೆಲವೊಂದು ಕೆಮಿಕಲ್ ಕಾರ್ಖಾನೆಗಳು ಇದ್ದಾವೆ. ಮಾನ್ಯ ಸದಸ್ಯರು ಹೇಳಿದ ಹಾಗೆ ಈ ಕಾರ್ಖಾನೆಗಳು ತ್ಯಾಜ್ಯ ಸಂಸ್ಕರಣೆ ಮಾಡಿದಂಥ ನೀರು ಬೋರ್ವೆಲ್ಗಳಲ್ಲಿ, ನದಿ ಮೂಲಗಳಲ್ಲಿ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು. ನಾನು ಮೊನ್ನೆ ಒಂದು ತಜ್ಞರ ತಂಡ ಅಲ್ಲಿಗೆ ಕಳಿಸಿದ್ದೇನೆ, ವರದಿನೂ ಬಂದಿದೆ. ಮತ್ತು ಈ ಎಲ್ಲ ಕಾರ್ಖಾನೆಗಳ ಮೇಲೆ ಅವರು ಯಾರ್ಯಾರು ಮಾಲಿನ್ಯ ಮಂಡಳಿಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ. ಮತ್ತು ಮಾನ್ಯ ಸದಸ್ಯರು ಹೇಳಿದ ಹಾಗೆ ಅಧಿಕಾರಿಗಳ ಕೊರತೆ ಇದೆ. ಅಲ್ಲೆಲ್ಲೆಲ್ಲಿ ಖಾಲಿ ಇದ್ದಂಥ ಹುದ್ದೆಗಳು ಭರ್ತಿ ಮಾಡ್ತೇವೆ. ಮತ್ತು ಅದರ ಜೊತೆಯಲ್ಲಿ ರಾತ್ರಿ ಪೆಟ್ರೋಲಿಂಗ್ ಮಾಡುವಂಥದ್ದು, ಅವರೇನು ತ್ಯಾಜ್ಯ ಮಾಡದೇ ಇರುವಂಥ ನೀರು ಅಲ್ಲಿ ಇಲ್ಲಿ ಬೋರ್ವೆಲ್ಗಳಲ್ಲಿ ಬಿಡ್ತಾ ಇದ್ದಾರೆ, ತಡಿಲಿಕ್ಕೆ ಮತ್ತೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮುಂಬರುವಂಥ ದಿನಮಾನಗಳಲ್ಲಿ ಇದನ್ನು ಸರಿಪಡಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡುತ್ತಾ, ಯಾವ್ಯಾವ ಕೈಗಾರಿಕೆಗಳು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮನೂ ಆಗ್ತದೆ, ಕ್ರಿಮಿನಲ್ ಮೊಕದ್ದಮೆ ಆಗ್ತದೆ ಅನ್ನುವಂಥ ಮಾತನ್ನು ಸಿದ್ದು ಪಾಟೀಲ್, ನಿಮ್ಮ ಜಿಲ್ಲಾ ಮಂತ್ರಿ ಅವರು, ನಿಮ್ಮ ಜಿಲ್ಲೆ ಪಕ್ಕದ ಕ್ಷೇತ್ರದವರು, ಇದು ನೋಡ್ಬೇಕಂತಂದ್ರೆ ಕ್ವಾಲಿಟಿ ಮಾನಿಟರಿಂಗ್ ಮಾಡ್ಲಕ್ಕ ಮಷಿನ್ ಬೇಕಾಗ್ತಂದ್ರೆ ನಾವು ಬಳ್ಳಾರಿ ಬೇರೆ ಕಡೆಯಿಂದ ತರಬೇಕಾಗ್ತದೆ. ಆದರೆ ನಮ್ಮ ಹತ್ರನೇ ತಾವು ನಮ್ಮವರೇ ಜಿಲ್ಲೆಯವರಿದ್ರಿ ಒಂದು ಮೊಬೈಲ್ ಆಂಬಿನೆಂಟ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ವೆಹಿಕಲ್ ಒದಗಿಸ್ಕೊಟ್ರೆ ಭಾಳ ಒಳ್ಳೇದಾಗ್ತದೆ ಅಂತ ನಾನು ಅನಿಸ್ತೀನಿ. ಇವತ್ತೇ ನಾನು ಅಧಿಕಾರಿಗಳ ಜೊತೆಲಿ ಚರ್ಚೆ ಮಾಡಿದೆ. ಮೊಬೈಲ್ ವ್ಯಾನ್ ಅವಶ್ಯಕತೆ ಇದೆ, ರೀಡಿಪ್ಲಾಯ್ಮೆಂಟ್ ಮಾಡಬೇಕಾಗಿದೆ, ರೀಡಿಪ್ಲಾಯ್ಮೆಂಟ್ ಮಾಡ್ತೇವೆ. ಇಲ್ಲ, ಓಕೆ. ಪ್ರಶ್ನೋತ್ತರ ಮುಗಿಯಿತು.
ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ ಮಾನ್ಯ ವೇಳೆ ನಿನ್ನ ಆಯ್ತು ಕೊಡ್ತೇವೆ. ಅಧ್ಯಕ್ಷರೇ, ಗುರುವಾರ 6 ಜುಲೈ 23ರಂದು 3ನೇ ಪಟ್ಟಿಯಲ್ಲಿ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸಿದ 111 ಪ್ರಶ್ನೆಗಳ ಪೈಕಿ 70 ಪ್ರಶ್ನೆಗಳ ಉತ್ತರವನ್ನು ಸದನದಲ್ಲಿ ಮಂಡಿಸುತ್ತೇನೆ. ಈಗ 0 ಅವರ್ ಮುಂಚೆ ನಮ್ಮದೊಂದು ಉಪಾಧ್ಯಕ್ಷ ನಮ್ಮ ಉಪಸಭಾಪತಿಗಳ ಸಭಾಧ್ಯಕ್ಷರ ಚುನಾವಣೆ ಇದೆ, ಕೊಡ್ತೀವಿ. ನಮ್ದೊಂದು ಅಲ್ಲಲ್ಲ ಅದು ಬೇಗ ಮುಗಿಸು, ಮತ್ತೆ ಅವ್ರಿಗೆ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲ ಬೇರೆ ಉಪಮುಖ್ಯಮಂತ್ರಿ ಬೇರೊಂದು ವರ್ಕ್ ಇದೆ. 2ನೇ ನಿಮಿಷದಲ್ಲಿ ಮುಗಿತದೆ ಸಭಾಧ್ಯಕ್ಷ ಆಗ್ತದೆ. ಅದು ನನ್ನನ್ನೇ ನಿಮ್ಮ ಈಗ ನಿಯಮ ಎಲ್ಲಿಲ್ಲ ಅಂತ ಹೇಳಿ ನಾನು ನಿಯಮ ತಪ್ಪಲಿಲ್ಲ, ನಿಯಮ ವ್ಯಾಪ್ತಿಯಲ್ಲಿದ್ದೇನೆ. ಈಗ ಉಪಸಭಾಧ್ಯಕ್ಷರ ಉಪಚುನಾವಣೆ, ಯಾಕೆಂದ್ರೆ ನನಗೆ ಅವ್ರು ಅತಿ ಆಗತ್ತೆ. ಉಪಸಭಾಧ್ಯಕ್ಷ ನನಗೊಂದು ಬೇಕು, 2 ನಿಮಿಷದಲ್ಲಿ ಮುಗಿತು. ಈಗ ಅಲ್ಲ, ಈಗ ನೀವು ನಿಮ್ಮ ಪರಿಮಾಧಿಕಾರವನ್ನು ಹಾಗೆಲ್ಲ ಅಲ್ಲ, ನಾನು ಹೇಳ್ತಾ ಇರೋದು ನೀವಲ್ಲ. ಪರಿಮಾಧಿಕಾರವನ್ನು ಪ್ರಯೋಗ ಮಾಡ್ತಿರುವಂಥದ್ದು ನಮಗೆ ಸಂತೋಷ ಆಗಿದೆ, ಇದು ಸರಿ. ಆದರೆ ನಮ್ಮ ಕಡೆ ವಿಷಯ ಬಂದಾಗಲೂ ಕೂಡ ಪರಮಾಧಿಕಾರವನ್ನು ನೀವು ಚಲಾವಣೆಯನ್ನು ಮಾಡಬೇಕು, ಇಷ್ಟೇ ನಮ್ಮ ಕಳಕಳಿ. ನಮ್ಮ ನಾಯಕ ಪ್ರತಿಪಕ್ಷ ನಾಯಕರ ಎಲ್ಲ ಉತ್ತಮವಾದ ಸಲಹೆಯನ್ನು ನಾನು ಬಹಳ ಸಕಾರಾತ್ಮಕವಾಗಿ ನಾನು ಸ್ವೀಕರಿಸ್ತೇನೆ. ಈಗ ನಿಯಮ ವ್ಯಾಪ್ತಿಯಲ್ಲಿ ನನ್ನ ಪರಮಾಧಿಕಾರ ಉಪಯೋಗ ಮಾಡುವಂಥ ನಿಯಮ ವ್ಯಾಪ್ತಿಯಲ್ಲಿ, ನಿಯಮ ಬಿಟ್ಟು ಹೋಗಲಿಲ್ಲ. ಈಗ ಒಂದು ಉಪ ಸಭಾಧ್ಯಕ್ಷ ಚುನಾವಣೆಗೆ ಮೊದಲನೇ ಪ್ರಸ್ತಾವನೆ, ಶ್ರೀ ರುದ್ರಪ್ಪ ಮಾನಪ್ಪ ಲಮಾನಿ ಅವರನ್ನು ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರಾದ ಶ್ರೀ ಅಶೋಕ್ ಮಹಾದೇವ್ ಪಟ್ಟಣ್ ಅವರನ್ನು ಸೂಚಿಸುವುದು. ಶ್ರೀ ರುದ್ರಪ್ಪ ಮಾನಪ್ಪ ಲಮಾನಿ ಅವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷನಾಗಿ ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಬಸವರಾಜ್ ನೀಲಪ್ಪ ಶಿವಣ್ಣವರ್ ಅವರು ಅನುಮೋದಿಸುವುದು. ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಅವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಚುನಾಯಿಸಬೇಕೆಂದು ಶ್ರೀ ಅಶೋಕ್ ಮಹಾದೇವಪ್ಪ ಪಟ್ಟಣ್ ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರು ಅವರು ಸೂಚಿಸಿರುವ ಪ್ರಸ್ತಾವನೆಯನ್ನು ಅನುಮೋದಿಸುತ್ತೇನೆ. 2ನೇ ಪ್ರಸ್ತಾವನೆ, ಶ್ರೀ ರುದ್ರಪ್ಪ ಮಾನಪ್ಪ ಲಮಾನಿ ಅವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ HY ಮೇಟಿ ಅವರು ಸೂಚಿಸುವುದು. ಮಾನ್ಯ ಅಧ್ಯಕ್ಷರೇ, ಶ್ರೀ ರುದ್ರಪ್ಪ ಮಾನಪ್ಪ ಲಮಾನಿಯವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರಾದ ಶ್ರೀ ಅಶೋಕ್ ಮಹಾದೇವ್ ಪಟ್ಟಣ್ ಅವರು ಅನುಮೋದಿಸುವುದು. ರುದ್ರಪ್ಪ ಮಾನಪ್ಪ ಲಮಾಣಿ ಅವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿ ಚುನಾಯಿಸಬೇಕೆಂದು ಒಂದು ಪ್ರಸ್ತಾವನೆ ಸೂಚನೆ ಅವರು ಸೂಚಿಸಿರುವ ಪ್ರಸ್ತಾವನೆ. ಇನ್ನೊಂದು ಪ್ರಸ್ತಾವನೆ ಅವ್ರು ಹೇಗೆ ಅನುಮೋದನೆ ಮಾಡ್ಲಿಕ್ಕೆ ಸಾಧ್ಯ? ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನಾನು ಇನ್ನೊಬ್ರ ಕೈಲಿ ಮಾಡಿಸಿ. ಆಯ್ತಾಯ್ತು. ನಾನು ಮೊದಲನೇದಕ್ಕೆ ನಾನು ಸೂಚನೆ ಮಾಡಿದೆ, 2ನೇದಕ್ಕೆ ಇದು ಮಾಡ್ತಾ ಇದ್ದೀನಿ. ಆಗೋದಿಲ್ಲ. ಈಗ ಮೊದಲನೇ ಪ್ರಸ್ತಾವನೆ ನಾನು ತಗೊಂಡು 2ನೇ ಪ್ರಸ್ತಾವನೆ ಕೈ ಬಿಡಲಾಗುವುದು. ಮೊದಲನೇ ಪ್ರಸ್ತಾವನೆ ಮಾತ್ರ ತಗೊಳ್ತೇವೆ. ಈಗ ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರಾದ ಶ್ರೀ ಅಶೋಕ್ ಮಹಾದೇವ್ ಪಟ್ಟಣ್ ಅವರು ಸೂಚಿಸಿರುವ ಹಾಗೂ ಮಾನ್ಯ ವಿಧಾನಸಭಾ ಸದಸ್ಯರಾದ ಶ್ರೀ ಬಸವರಾಜ್ ನೀಲಪ್ಪ ಶಿವಣ್ಣವರು ಅವರು ಅನುಮೋದಿಸಿರುವ ಪ್ರಸ್ತಾವ ಈ ರೀತಿದೆ. ಶ್ರೀ ರುದ್ರಪ್ಪ ಮಾನಪ್ಪ ಲಮಾನಿ ಅವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರನ್ನಾಗಿ ಚುನಾಯಿಸುವುದು. ಈಗ ಚುನಾವಣಾ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ.
ಈಗ ಒಂದು ನಿಮಿಷ. ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಅವರು ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಆಗಿರುತ್ತಾರೆಂದು ಈ ಮೂಲಕ ಘೋಷಿಸುತ್ತೇನೆ. ಸರ್ ಅವಿರೋಧ ಅಂತ ಮಾಡಿ, ಸರ್ವಾನುಮತ ಅಂತ ಮಾಡಬೇಡಿ. ಅಲ್ಲ, ನಾವೆಲ್ಲರೂ ಒಟ್ಟಾಗಿದ್ದೇವೆ ಅಂತ ಹೇಳಿದ್ರೆ ಸರ್ವಾನುಮತ, ನಾವು ಸರಿ ಇಲ್ಲ ಅಂತ ಹೇಳಿದ್ರೆ ಅವಿರೋಧ. ಸರ್ ನಾವೆಲ್ಲ ಒಟ್ಟಾಗಿದ್ದೇವೆ, ಯಾಕೆ ಶಬ್ದದಲ್ಲಿ ಯಾಕೆ ನಿಮಗೆ ಕೋಪ? ಇಲ್ಲ, ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ. ನಾವೆಲ್ಲ ಒಗ್ಗಟ್ಟಾಗಿ ಸಂದೇಶವನ್ನು ಕೊಡಿ, ಅದರಲ್ಲಿ ಏನಿದೆ ಪಾಪ ಅದರಲ್ಲಿ. ಓಕೆ, ಓಕೆ. ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಅವರು ಕರ್ನಾಟಕ ವಿಧಾನಸಭೆಯ 25ನೇ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿರುವುದಕ್ಕೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಶ್ರೀಯುತರು ರಾಣಿಬೆನ್ನೂರು ತಾಲೂಕು ಕಂಡೇರಾಯನಹಳ್ಳಿ ಎಂಬ ಹಳ್ಳಿಯಿಂದ ಬಂದವರಾಗಿದ್ದು ಮೂಲತಃ ವ್ಯವಸಾಯ ಕುಟುಂಬದವರಾಗಿದ್ದು ಸಾರ್ವಜನಿಕ ಜೀವನದಲ್ಲಿ ಸೌಮ್ಯ ಸ್ವಭಾವದ ಶ್ರೀಯುತರು 1999ರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಯ ಶಾಸಕರಾಗಿ ಪ್ರವೇಶ ಪಡೆದ ಇವರು 2004 ಮತ್ತು 2013 ಹಾಗೂ 2020-23ರಲ್ಲಿ ಒಟ್ಟು 4 ಬಾರಿ ವಿಧಾನಸಭೆಯ ಶಾಸಕರಾಗಿ ಸಚಿವರಾಗಿ ಅನುಭವವನ್ನು ಹೊಂದಿರುತ್ತಾರೆ. ಈ ಸದನವನ್ನು ಅತ್ಯುತ್ತಮವಾಗಿ ನಡೆಸುವಲ್ಲಿ ಅವರು ಅಪಾರ ತುಂಬು ಸಹಕಾರವನ್ನು ಕೋರುತ್ತಾ ಇವರಿಗೆ ಬಹುಶಃ ಇಡೀ ರಾಜ್ಯ ಜನತೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆರ್ಥಿಕವಾದ ಶುಭಾಶಯವನ್ನು ನಾನು ಸಲ್ಲಿಸಿ ಮುಂದಿನ ಯಶಸ್ಸನ್ನು ನಾನು ಕೋರುತ್ತೇನೆ. ಈಗ ನಮ್ಮ ಉಪಮುಖ್ಯಮಂತ್ರಿ ಅವರು ಬಹುಶಃ ಅವರನ್ನು ಸ್ಥಾನಕ್ಕೆ ಕರ್ಕೊಂಡು ಬರ್ಕೆ ಕೋರ್ತೇನೆ. ನಮ್ಮ ಬರ್ಬೇಕಿರೋ ಚೇರಿಂದ ಕರ್ಕೊಂಡು ಹೋಗ್ತಾರೆ. ಚೇರಿಂದ ಇಲ್ಲಿ ಇಲ್ಲ ಈಗ ಮಾಡಿ ಇಲ್ಲಿ ಬಂದು ಕೂತ್ಕೊಳ್ಳ. ಇಲ್ಲಿ ಇಲ್ಲಿ ಪ್ರದಕ್ಷಿಣೆ ಯಾಕಂತ ಈ ಕಡೆ ಸ್ಪೀಕರ್ ಚೇಂಬರ್ ಚೇರ್ ಮೇಲೆ ಕಂಡಿಟ್ಟಿಲ್ಲ. ನಮ್ಮ ಜಿಲ್ಲೆಯವರು ನಮ್ಮ ಮಾತೆ ಕೇಳ್ತಾರೆ. ನಮ್ಮ ಕಡೆ ಬಂದಿದ್ದೀರಿ ನೀವು, ಅವ್ರ ಕಡೆಯಿಂದ ವೆಲ್ಕಮ್ ಬನ್ರಿ. ವೆಲ್ಕಮ್ ಟು ಅವರ್ ಕೂತ್ಕೊಳ್ಳಿ, ಸ್ವಾಗತ. ಬನ್ನಿ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಈಗ ಜೈ ಶಿವಲಾಲ್ ಸಭಾನಾಯಕರು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಶುಭಾಶಯನ್ನು ಉಪಮುಖ್ಯಮಂತ್ರಿ ಮತ್ತು ನಾಯಕರು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು. ಈ ಮಧ್ಯೆ ಒಂದೇ ನಿಮಿಷ, ನನಗೆ ಯತ್ನಾಳ್ ಅವ್ರಿಗನ್ನ ಕಥೆಯನ್ನು ಸಲ್ಲಿಸ್ತೇನೆ. ಆಗಿಂದಾಗಿ ನನ್ನ ಕನ್ನಡದ ಭಾಷೆಯನ್ನು ಅವರು ಸರಿಪಡಿಸ್ತಿದ್ದಾರೆ. ಅದನ್ನು ಕನ್ನಡದ ಹೆಚ್ಚು ಕಮ್ಮಿ ಇರ್ಬೋದು, ಅದು ನಮ್ಮ ಪ್ರೀತಿಯ ಭಾಷೆ, ಎಲ್ಲಿ ಕೂಡ ದ್ವೇಷ ಇರುವುದಿಲ್ಲ. ಪ್ರೀತಿ, ಸೋದರತೆ, ಸಾಮರಸ್ಯದ ಭಾಷೆ, ಅದಕ್ಕೆಲ್ಲ ನಾವು ಕಥೆಗಳು ತೆಗೆದು. ಸಮಸ್ಯೆ ಏನಂದ್ರೆ ನಮ್ಮ ಕನ್ನಡ ಬೇರೆ, ಮಂಗಳೂರು ಕನ್ನಡ ಭಾಳ ಒಳ್ಳೆಯ ಭಾಷೆ, ಭಾಳ ಸುಂದರ ಭಾಷೆ. ಮೈಸೂರು ಕನ್ನಡ ಬೇರೆ, ಹೈದರಾಬಾದ್ ಕರ್ನಾಟಕ ಬೇರೆ, ಮುಂಬೈ ಕರ್ನಾಟಕ ಬೇರೆ. ಅವೆಲ್ಲ ತಿಳಿತಾವೆ ನಮಗೆ. ನಮಗೇನು ಬೇಕಾಗಿದೆ ಅಂದ್ರೆ ನಿಮ್ಮ ಭಾಷೆಯನ್ನು ಒಂದು ಆ್ಯಪ್ ಹಾಕಿ ಕೊಟ್ಬಿಡ್ರಿ ಇದರಲ್ಲಿ. ನಮಗೆ ತಿಳಿಯಂಗೆ ಆಗ್ಬೇಕಲ್ಲ. ಈಗ ಹೆಂಗೆ ಈ ಮೊಬೈಲ್ದಲ್ಲಿ ಇಂಗ್ಲೀಷ್ನಲ್ಲಿ US ಇಂಗ್ಲೀಷು, ಇಂಗ್ಲೆಂಡ್ ಇಂಗ್ಲೀಷು, ಇಂಡಿಯನ್ ಇಂಗ್ಲೀಷು, ಇಂಗ್ಲೀಷು, ಹಂಗೆ
ನಮಗೆ 4 ಭಾಷೆದ ಕನ್ನಡದ ಅರ್ಥ ಇದೆ. ತಮ್ಮ ಸಲುವಾಗಿ ಹೆಂಗೆ ಲೋಕಸಭೆಯಲ್ಲಿ ಹಿಂದಿ ಟು ಕನ್ನಡ, ಕನ್ನಡ ಟು ಹಿಂದಿ ಹಿಂಗೇನು ಮಾಡ್ತಾರಲ್ಲ, ಹಂಗೆ ಸ್ಪೀಕರ್ ಟು ಕನ್ನಡ. ಅದಕ್ಕಾಗಿ ಇಡೀ ಅಸೆಂಬ್ಲಿಯನ್ನು ನಾವೀಗ ಮುಂದಿನದಲ್ಲೇ ಡಿಜಿಟಲೈಸೇಷನ್ ಮಾಡ್ತಾ ಇದ್ದೇವೆ. ಇದೆಲ್ಲ ಪ್ರಯೋಜನ ಆಗಲಿ ಅಂತ ಹೇಳಿ. ಅಧ್ಯಕ್ಷೆ, ಇವತ್ತು ನಾವೆಲ್ಲ ಅವಿರೋಧವಾಗಿ, ಕರೆಕ್ಟಾ, ಅವಿರೋಧವಾಗಿ ಒಮ್ಮತದಿಂದ ನಮ್ಮ ಶ್ರೀ ರುದ್ರಪ್ಪ ಮಾನಪ್ಪ ಲಂಬಾಣಿಯವರನ್ನ 25ನೇ ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯನ್ನು ನಾವೆಲ್ಲ ಮಾಡಿದ್ದೇವೆ. ನನ್ನ ಜೊತೆ 99ರಲ್ಲಿ ವಿಧಾನಸೌಧ ಸಭೆಗೆ ಮಾನ್ಯ ಶ್ರೀ ರುದ್ರಪ್ಪ ಲಂಬಾಣಿಯವರು ಬಂದವರು. ಯಾವಾಗಲೂ ನಗುಮುಖ. ಒಬ್ಬ ರಾಜಕಾರಣಿಗೆ ಈ ನಗುಮುಖ ಭಾಳ ಅವಶ್ಯಕತೆ ಯಾವಾಗಲೂ ಕೂಡ ಇರ್ತದೆ. ಎಷ್ಟೇ ಕಷ್ಟ ಆದರೂ ಕೂಡ ಅವರು ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದವರು. ಹಿಂದೆ ಅವರ ಹಿಂದಿನ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂಡ ನಮ್ಮ ಇದ್ರ ಗೌರ್ಮೆಂಟ್ ಇದ್ದಾಗ ಕೆಲಸ ಮಾಡಿದಂಥವ್ರು, ಪಕ್ಷದ ಅನೇಕ ಜವಾಬ್ದಾರಿನ ವಹಿಸ್ಕೊಂಡಂಥವ್ರು. ಬಹುಶಃ ಅವ್ರನ್ನ ಆ ಜಿಲ್ಲೆಯಲ್ಲಿ ಒಂದು ಅಜಾತ ಶತ್ರು ಅಂತೇಳಿ ಅವ್ರನ್ನ ನಮ್ಮ ಲಂಬಾಣಿಯವ್ರನ್ನ ಕರೀತಾರೆ. ಜೊತೆಗೆ ಸೇವಾಲಾಲ್ ಸಂಸ್ಥೆ ಏನು ಅವರ ಸಮಾಜದ ಅಧ್ಯಕ್ಷ ಕೂಡ ಅವರು ಕೆಲಸವನ್ನು ಮಾಡಿ ನಮ್ಮ ಭಾಗದಲ್ಲೂ ಕೂಡ ಆ ಸಮಾಜ ಭಾಳ ಇದೆ. ಸೊ ಎಲ್ಲರೂ ಕೂಡ ಅವ್ರ ಬಗ್ಗೆ ಭಾಳ ಅಪಾರವಾದಂಥ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಹಿಂದೆ ಅವರು 2013ರಲ್ಲಿ 23ರಲ್ಲಿ ಕೂಡ ಅವರು ಶಾಸಕರಾಗಿ ಕೆಲಸವನ್ನು ಮಾಡಿಕೊಂಡು ಬಂದಂಥವ್ರು. ಬಹುಶಃ ನಾವು ಅವ್ರಿಗೆ ಬಲವಂತವಾಗಿ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಬಲವಂತವಾಗಿ ಈಗ ಸಂತೋಷದಲ್ಲಿದ್ದಾರೆ ಅವರು. ಮಿನಿಸ್ಟರ್ ಆಗಿದ್ದು ಅವ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಇಲ್ಲ ಮಂತ್ರಿ ಮಾಡಿಲ್ಲ, ಆಮೇಲೆ ಅವರು ಪಾಪ ಪಕ್ಷದ ಆದೇಶಕ್ಕೆ ಅವರು ತಲೆಬಾಗಿ ಕೆಲವು ಸಂದ ಈಗ ನೋಡಿ ಶೆಟ್ಟರ್ ಸಾಹೇಬ್ರು ಆದೇಶ ಹಿಂದೆ ಎಲ್ಲ ಸ್ಪೀಕರ್ ಆಗಿದ್ದಾರಲ್ಲ, ಬೇರೆಲ್ಲ ಸ್ಪೀಕರ್ ಆಗಿದ್ರೆಲ್ಲ ಇದೆ. ಸೊ ಅವರು ಮಿನಿಸ್ಟರ್ ಆಗಿರ್ತಾರೆ, ಕೆಲವರೆಲ್ಲ ಚೀಫ್ ಮಿನಿಸ್ಟರ್ ಆಗಿದ್ದವ್ರು ಸ್ಪೀಕರ್ ಆಗಿದ್ದು ನೋಡಿದ್ದೀವಿ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು ಸ್ಪೀಕರ್ ಆಗಿ ನೋಡಿದ್ವಿ ಅಂತ ರಾಜಕಾರಣದಲ್ಲಿ ಅನಿವಾರ್ಯತೆ. ಈಗ ಮಹಾರಾಷ್ಟ್ರದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಲ್ಲ, CM ಆಗಿದ್ದವರೆಲ್ಲ ಡೆಪ್ಯೂಟಿ CM ಆಗಿ ಕೆಲಸ ಮಾಡಿದಂಥದ್ದು ಬೇಕಾದಷ್ಟು ಉದಾಹರಣೆಗಳು ಈ ದೇಶದಲ್ಲೆಲ್ಲ ಇದೆ. ರಾಜಕಾರಣದಲ್ಲಿ ಯಾವುದೂ ಶಾಶ್ವತ ಇಲ್ಲ. ಯಾರು ಕೆಳಕ್ಕೆ ಬೇಕಾದ್ರೆ ಹೋಗ್ಬೋದು, ಯಾರು ಮೇಲಕ್ಕೆ ಹೋಗ್ಬೋದು, ನೀವು ಅಲ್ಲಿಗೆ ಬರ್ಬೋದು, ನಾನು ಇಲ್ಲಿಗೆ ಬರ್ಬೋದು, ಏನು ಬೇಕಾದ್ರೂ ರಾಜಕಾರಣದಲ್ಲಿ ಆಗ್ಬೋದು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಬೇಕಾಗಿ ನಾನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಐ ಹ್ಯಾವ್ ಸೀನ್ ಲೈಫ್. ನಾನು ಭಾಳ 85ರಿಂದ ಅಸೆಂಬ್ಲಿಗೆ ನಿಂತ್ಕೊಂಡು ಬಂದವನು. ನನಗೂ ಸುಮಾರು 89 ಎಲ್ಲ ನೋಡ್ಕೊಂಡು ಆವತ್ತಿಂದ ಬಂದಿದ್ದೀನಿ. ಪಾಲಿಟಿಕ್ಸಲ್ಲಿ ನಥಿಂಗ್ ಈಸ್ ಪರ್ಮನೆಂಟ್. ಇಟ್ ಈಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ, ಸಾಧ್ಯತೆಗಳ ಕಲೆ. ಯಾರು ವೈರಿ, ಯಾರು ಸ್ನೇಹ, ಯಾರು ಏನು ಅಂತ ಹೇಳಲಿಕ್ಕಾಗಲ್ಲ. ಎನಿಮಿ ಬಿಕಮ್ ಫ್ರೆಂಡ್ಸ್. ಎನಿಮಿ ಬಿಕಮ್ ಫ್ರೆಂಡ್ಸ್. ಆಯ್ತಾ? ಅದ್ರಲ್ಲಿ ರಾಜಕಾರಣ ಏನು ಬೇಕಾದ್ರೂ ಆಗ್ಬೋದು. ಸೊ ಅದಕ್ಕೆ ಯಾರು ಏನು ಇದು ಮಾಡೋಕ್ಕೆ ಈಗ ನೋಡಿದ್ದೀರಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದೇ ದಿನಕ್ಕೆ 2 ದಿನಕ್ಕೆ ಶಿಫ್ಟ್ ಆಗೋದು, ಮಾಡೋದು, ತಿರ್ಗಿ ಅಲ್ಬರ್ ಕೂತ್ಕೊಳ್ಳು, ಇದು ಕೂತ್ಕೊಳ್ಳೋ ಅವೆಲ್ಲ ಬೇಕಾದಷ್ಟೆಲ್ಲ ಏನೇನು ಆಗ್ತದೋ ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಈಗ ನಿಂದು ನಂದೆಲ್ಲ ಹೇಳಂಗಿಲ್ಲ ಇಲ್ಲಿ. ನಮ್ಮಿಬ್ಬರತ್ರನೇ ಗುಟ್ಟಿರ್ಲಿ ಅದು. ಅಲ್ಲ ಸರ್, ಒಟ್ಟಾರೆ ಪಾಲಿಟಿಕ್ಸ್ ಅಂದ್ರೆ ಅವಕಾಶವಾದ ಅಂತ ಹೇಳೋದು ತಾವು. ಸೊ ಉಪಾಧ್ಯಕ್ಷರೇ, ರಾಜಕಾರಣದಲ್ಲಿ ಏನು ಶಾಶ್ವತ ಇಲ್ಲ. ಇವತ್ತು ಎಲ್ಲ ಕೂಡ ಒಂದು ಒಳ್ಳೆದಕ್ಕೆ ಅವಕಾಶ ಸಿಗ್ತದೆ. ಇವತ್ತು ಮಂತ್ರಿ ಆಗ್ಬೋದು, ನಾನಿಲ್ಲ ಅಂತಲ್ಲ. ಮಂತ್ರಿ ಅಂದರೆ ನಾವು 33 ಜನ 34 ಜನ, ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಇಲ್ಲೇ. ನಿಮ್ಗೆಲ್ಲರ ಪಕ್ಕದಲ್ಲೂ ಕುಂಡ್ರಿಸೋಕ್ಕಾಗಲ್ಲ. ನಿಮಗೆ ಆದಂಥ ನಿಗದಿ ಆದಂಥ ಒಂದು ಸ್ಥಾನ ಇವತ್ತು ಅಲ್ಲಿ ಕೂಡಿಸಿದೆ. ಸೊ ಚೀಫ್ ಮಿನಿಸ್ಟರ್ ಕೂಡ ನಿಮ್ಮ ಹತ್ರಕ್ಕೆ ಬರಬೇಕು, ಮಂತ್ರಿಗಳು ನಿಮ್ಮ ಹತ್ರಕ್ಕೆ ಬರಬೇಕು. ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿ
ನೀವೇನು ಒಂದೇ ಕಡೆ ವಾಲಿ ಅಂತ ನಾವು ಯಾವತ್ತೂ ಹೇಳೋದಿಲ್ಲ. ಅದಕ್ಕೋಸ್ಕರನೇ ಇದನ್ನ ಈ ಸ್ಥಾನನ ಮಾಡುವಾಗ ಅಪೋಸಿಷನ್ ಲೀಡರ್ ಪಕ್ಕದಲ್ಲೇ ಕುಣಿಸಿರ್ತಾರೆ. ಸೊ ಎಲ್ಲರಿಗೂ ನ್ಯಾಯ ಸಿಕ್ಕಲಿ, ಹೊಸ ನಾಯಕರುಗಳನ್ನು ತಯಾರು ಮಾಡಿ. ಹೊಸ ನಾಯಕರನ್ನ ಈ ಸ್ಥಾನದಲ್ಲಿ ಕೂತಂತ ಸಂದರ್ಭದಲ್ಲಿ ಇಂಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಆ ನ್ಯಾಯದ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲ ಹೊಸಬ್ರು ಶಾಸಕರುಗಳಿಗೆ ಬಂದಿದ್ದಾರೆ, ಅವ್ರಿಗೆಲ್ಲ ಮಾತಾಡೋಕೆ ಅವಕಾಶ ಮಾಡಿಕೊಡಿ. ನಾಯಕರುಗಳನ್ನ ತಯಾರು ಮಾಡಿ. ಎ ಲೀಡರ್ ಇಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್. ಬೇರೆಯವ್ರಿಗಾದ್ರೆ ಅವ್ರಿಗೆ ರಾಜಕೀಯದ ನಾವು ರಾಜೀನಾಮೆ ತೊಗೊಬಿಟ್ಟಿರ್ತೀವಿ.